ಹಾಯ್ ದುರ್ಗಕ್ಕ, ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು ಲೈವ್ ಬರ್ತನಿಗೆ. ಥ್ಯಾಂಕ್ ಯು ಒನಸಾಂಡೇರ್ನ ದಾದಾ ಕಜ್ಪು ಒನಸಾಂಡ್ ಎನ್ನಾಂಡು ಬಟಾಟೆ ಸಾಂಬಾರು ಎರೆಗೆ ದಾದಾ ಕಜ್ಪು ಏದಾಯ್ತು ಇನ್ನು ಸ್ಪೆಷಲ್ದಲ್ಲ ಇತ್ತುಂಡ. ಚಿಕನ್ ಚುಕ್ಕ ಗಾರ್ಲಿಕ್ ಡೋನಸ್ ಪನ್ನೀರಿ ಅದೇ ಎಂಕ್ ಬಟಾಟೆ ಸಾಂಬಾರು. ದೂರ ಕೆಜಿ ನೀನು ಸರಿ ಬರ್ಪು ಜೆತ್ತೆ ನೀನಿಜ್ಜ ನಿಕ್ಲಾಟೆ ಬರ್ಪುಂಡ ಇಲ್ಲಡಿ ಥ್ಯಾಂಕ್ ಯು. ಬರ್ಪೂನು ಇಲ್ಲಡಿ ಆ್ಯಂಡ್ ಟೇಸ್ಟ್ ಇತ್ತೆ ಟೇಸ್ಟ್ ಇಪ್ಪಿಜ್ಜದ ಒಂದೊಂದು ಇತ್ತೆ ಟೇಸ್ಟ್ ಇಪ್ಪುಜಿ ಸಾಲು. ಥ್ಯಾಂಕ್ ಯು ದುರ್ಗಕ್ಕ, ಥ್ಯಾಂಕ್ ಯು. ಥ್ಯಾಂಕ್ ಯು ದುರ್ಗಕ್ಕ, ಥ್ಯಾಂಕ್ ಯು. ನಿಕ್ಲಿಗೆ ಪಲ ಮೀನವಡ ಅಂತ ಹೆಜ್ಜಿ ಬಾರಿ ಕಮ್ಮಿ ಎಂಕ್ಲಿಗೆ ಅಂಚದಲ್ಲಜ್ಜಿ ಪನ್ನೀರ್ ಅಬ್ಜಿ ಬೇ ಪದ ಆಯ್ತಾರ. ಡೈಲಿ ಬರ್ಪುನದೈತೆ ಇಲ್ಲದೈತೆ ಕೊನಪ್ಪು ನಾನು ಥ್ಯಾಂಕ್ ಯು. ಡೈಲಿ ಬರ್ಪುಂಡು ಕತ್ತಿ ಜಿನ್ನೆ ಕನಪಿನಿ ಮುಟ್ಟ ಉಂಡು ಮುಟ್ಟಲೆ ಉಂಡ ಎಡ್ಡೆ ಆತ ರಗಲಜ್ಜಿ
ಎರಡು ದಿನಕ್ಕೊರ ಕೋರಿ ರೀಟಾಪ್ಜಿ ಕೋರಿ ಜಾಸ್ತಿ ತಿಂದ ಬೆಂಕು ಹೊರದಿಂದ ಒಂಜಾರ ಊಟ ಯಾವುದು ಕವರ್ಚಿದ ಜೋಕುಲ್ಚಿನ ಪೂಜೆದ ಜೋಕುಲ್ಚಿನ ಪೂಜೆರ ಕಮ್ಮಿ ಅದ ಹಾಯ್ ಕುಮಾರ್ ಬ್ರೋ ವೆಲ್ಕಮ್ ಟು ಲೈವ್. ನಿಮಗೆ ಕುಮಾರ್ ಬ್ರೋ ನನಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳಿದೆ, ನೀವು ಕಮೆಂಟೇ ಹಾಕುದಿಲ್ಲ ಮಾರೆ ನನಗೆ. ನಿಮ್ಮದು ಚಾನಲ್ ಇದೆ ಅಲ್ಲ, ಒಂದು ಲೈವ್ ಮಾಡ್ತೀರಾ? ಥ್ಯಾಂಕ್ ಯು. ಹಾಯ್ ಸುಮಕ್ಕ, ಲೈಕ್ ಥ್ಯಾಂಕ್ ಯು, ವೆಲ್ಕಮ್ ಟು ಲೈವ್. ನನಗೆ ಹಾಯ್ ಸುಮಶಿಷ್ಟ ಅಂತ ಹೇಳ್ತಿದ್ದೀರಿ. ಇದಕ್ಕೆ ಪನಂದಲ್ಲಿರಿ ಸಂಗೀತಕ್ಕೆ ಆಯಿತು. ಸುಮಕ್ಕ ಪನಂದಲ್ಲಿರಿ ಸುಮಕ್ಕ ಉಣಸಂಡಿ ದಾದ ಕಚ್ಪು ಎಂಕ್ ಬಟಾಟೆ ಪಲ್ಯ. ಕಿರಣಕ್ಕ ಲೈವ್ ಎಂಡ ಅಂಡ ಹಾಯ್ ಕಿಚ್ಚ ಬ್ರೋ, ಮ್ಯೂಟಿಡ್ ಜಿ, ವೆಲ್ಕಮ್ ಟು ಲೈವ್. ನಿಮಗೆ ಕಿಚ್ಚ ಬ್ರೋ ಮನಸ್ಸಾಯಿತು, ನಿಮ್ಮದಾಯ್ತು ಮನಸ್ಸು. ಇಜ್ಜ ನಾನು ಆಡ್ತೀನಿ ಮಕ್ಕಳು. ಟೀಚರ್ ಒನಸಾಂಡ ಹೇರಿ ಟೀಚರ್ ಮೀನು ನುಂಗಿಲ ಸುಮಕ್ಕ ಅಂತ ಕಿಚ್ಚ ಬ್ರೋ ಹೇಳ್ತಿದ್ದೀರಿ. ಟೀಚರ್ ಒನಸ್ ಆಂಡ ಅಂತ ಯಾರು? ಸುಮ ಟೀಚರ್ ಒನಸ್ ಆಯಿತು. ಒನಸ್ಸಾಂಡಿ ಅಂತ ದುರ್ಗಕ್ಕೆ ಬಂದಲ್ಲಿ ಆಯ್ತು ಬ್ರೋ ಅಂತ ಕಿಚ್ಚ ಬ್ರೋ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಕಿಚ್ಚ ಬ್ರೋ. ಇಜ್ಜಿ ಸಂಗೀತಕ್ಕೆ ನನ್ನ ಹತ್ತಜಿ 10:30 ಗಂಟೆ ಒಂದು ಹೊತ್ತು. ದುರ್ಗಕ್ಕ ಥ್ಯಾಂಕ್ ಯು. ನೀರು ಕಿಚ್ಚ ಬ್ರೋ ಚಾನಲ್ ಉಂಡಿ ನಾನಿವರ ಪೋದಿತ್ತೆ ಯಾರನ್ನ ಮನಸ್ಸು ಆಂಡು ಚಿಕನ್ ದುರ್ಗಕ್ಕೆ ಒಂದೊಂದು. ಆಯ್ ಟೀಚರ್ ಎಂತ ಸ್ಪೆಷಲ್? ಎಂತ ಕಿಚ್ಚ ಬ್ರೋ ಹೇಳ್ತಿದ್ದಾರೆ. ಟೀಚರ್ ಏರು ಸುಮಕ್ಕನೇ ಅದು ಬೋಲ್ ಟೀಚರ್ ಬೇತ ಟೀಚರ್ ಏರು ಕಿಚ್ಚ ಬ್ರೋ. ಥ್ಯಾಂಕ್ ಯು ಕಿಚ್ಚ. ಯಾವಾಗ ಬಂದದ್ದು ಕಿಚ್ಚ ಅಂತ ಹೇಳ್ತಿದ್ದಾರೆ. 3 ಗಂಟೆ ಬಂದೆ ಟೀಚರ್ ಇದು ದುರ್ಗಕ್ಕ ಟೀಚರ್ ಅಂತ.
ದುರ್ಗಕ್ಕ ಟೀಚರ್, ಕಿಚ್ಚ ಬ್ರೋನ ಟೀಚರ್ ಅಂತ. ಓ ಮನಸಿ, ಓ ಮನಸಿ, ಎಂತ ಮನಸಿ, ಎಂತ ಉನಸಿ. ಮನಸ್ಸಿಲ್ಲ, ಉನಸು ಮಾತ್ರ. ಸುಮಕ್ಕನ ಆಂಡ WH ಮುಗಿಂಡ ನನಗೆ ತೊಂತೆ ಓಡ. ನೀವು ವಾಯ್ಸ್ ಇಟ್ಟು ಕೇಳು, ನಾನು ವಾಯ್ಸ್ ಸೂಪರ್ ಇದೆ ಅಂತ ಹೇಳ್ತಿದ್ದಾರೆ ದುರ್ಗಕ್ಕ. ತೊರಂಬಲ ಇಕ್ಕಣ ಮರ ಜನ ಎಲ್ಲ ತೂಜಿ. ಲೈಕ್ ವರ್ಕು ಜನ ವರ್ಕು ಸಿಂಪಲ್ ಬಾಯ್ ಮತ್ತು ಕಿಚ್ಚನ ಟೀಚರ್ ನಾನು ತಿಳಿಸಿದ್ದಾರೆ ದುರ್ಗಕ್ಕೆ. ಇಜ್ಜಿ ಕರ್ಮ ತಿಳಿಸಿದ್ದಾರೆ ಸುಮಕ್ಕ. ಎಲ್ಲ ಟೀಚರ್ ಎಲ್ಲರೂ ಹೇಳ್ತಾರೆ ವಾಯ್ಸ್ ಖರಾಬ್ ಆಗಿದೆ ಅಂತ, ನೀವು ಒಬ್ಬರೇ ಸೂಪರ್ ಅಂತ ಹೇಳ್ತಿದ್ದಾರೆ ಅಂತ ಕಿಚ್ಚಬ್ರು ಹೇಳ್ತಿದ್ದಾರೆ. 3 ಗಂಟೆ ಆಯ್ತಾ ಕಿಚ್ಚ ಅಂತ ದುರ್ಗಕ್ಕೆ ಹೇಳ್ತಿದ್ದಾರೆ. ಬ್ರೋ ಅಂತ ಹೇಳ್ತಿದ್ದಾರೆ ಕಿಚ್ಚಬ್ರು. ಓ ಹೌದಾ ಸರ್ ಅಂತ ಸುಮ್ಮಕ್ಕೆ ಹೇಳ್ತಿದ್ದಾರೆ. ಟೀಚರ್ ಅಂತ ಕಿಚ್ಚಬ್ರು ಹೇಳ್ತಿದ್ದಾರೆ. ಕಾಸ್ತಕ್ಕ ಬಂದರು. ಆಯ್ ಕಾಸ್ತಕ್ಕ, ಥ್ಯಾಂಕ್ ಯು ಲೈಕ್ ಬಂದದಕ್ಕೆ ಕಾಸ್ತಕ್ಕ. ಒನಸಾಡೆ ಕಾಸ್ತಕ್ಕ ಲಡಾಯಿ ಹಿಂದಿ ಲಡಾಯಿ ಗೊತ್ತುಜಿ ಬತ್ತುಜಿ ಎರಡು ಜನ ಅಲ್ಲ ಕಾಸ್ತಕ್ಕ. 80 ಕಿಲೋಮೀಟರ್ ಇತ್ತು ಟೀಚರ್ ಅಂತ. ಅಕ್ಕ ಅಂತ ಕಾಸ್ತಕ್ಕ ಕೇಳ್ತಿದ್ದೆ. ನಾನು ಎಲ್ಲರಿಗೂ ಕಿಚ್ಚ ಟೀಚರ್ ಅಲ್ಲ ನಾನು ತಿಳ್ತಿದ್ದೇನೆ. ಮನಸ್ಸು ಅಲ್ಪೊಡದೆ ಓಕೆ ಓಕೆ ಸುಮಕ್ಕೆ ಇರುವ ಸಂಪ್ಲಿ. ಹಾಯ್ ಕಾಸ್ತ ಸಿಸ್ಸ ಅಂತ ಹೇಳ್ತಿದ್ದಾರೆ ದುರ್ಗಕ್ಕ. ಹೌದು ಅಂತ ಕಿಚ್ಚ ಅವರು ಹೇಳ್ತಿದ್ದಾರೆ. ಚಂದ ಸುರಕ್ಕೆ ಪನ್ಲೆ ಯಾನ ಮಿತ್ತು ಪೋದು ಮುಂತುವೆ ಬತ್ತುಜೇರಿ ಅక్కడ 8 ಜನ ಬತ್ತನ ಶುರು ಮಾಡ್ತೀರ ದುರ್ಗಕ್ಕ. ಹೌದು ಕಿಚ್ಚ ಅಂತ ಹೇಳ್ತಿದ್ದಾರೆ. ಆದರೂ ವಾಯ್ಸ್ ಖರಾಬ್ ಇರುತ್ತಲ್ವ ಟೀಚರ್ ಅಂತ ಕಿಚ್ಚಬ್ರು ಹೇಳ್ತಾರೆ. ಸುಮಾಸೆಸ್ ಪೋಪಿನಿ ರೋಣಸ್ಗೆ ಪೋಪಿನಿ ಬರ್ಪಿನಿ. ಇಲ್ಲ ಕಿಚ್ಚ, ನನಗೆ ನಿಮ್ಮ ವಾಯ್ಸ್ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ ದುರ್ಗಕ್ಕ. ಥ್ಯಾಂಕ್ ಯು ಟೀಚರ್ ಅಂತ ಕಿಚ್ಚಬ್ರು ಹೇಳ್ತಿದ್ದಾರೆ. ಸುಮಾ ಅಕ್ಕ ಹಾಯಿ ಅಂತ ಕಾಸ್ತಕ್ಕೆ ಹೇಳ್ತಿದ್ದೀರಿ. ತುಂಬ ಸ್ಟೆನ್ಸ್ ಇತ್ತು ವಾಯ್ಸ್ ಸೂಪರ್ ಅಂತ ದುರ್ಗಕ್ಕೆ ಹೇಳ್ತಿದ್ದಾರೆ. ದುರ್ಗ ಸಿಸ್ ಹಾಯಿ ಅಂತ ಕಾಸ್ತಕ್ಕೆ ಹೇಳ್ತಿದ್ದಾರೆ. ಹಾಯಿ ಜಗನ್ನಾಥ್ ಅಂತ ಶಾಂತಕ್ಕೆ ಹೇಳ್ತಿದ್ದೀರಿ. ಒನಸಾಂಡಿ ಶಾಂತಕ್ಕೆ ಏನು ಒನಸಾಂಡ ಇಂಕು ಬಟಾಟೆ ಪಲ್ಯ ಇರೇಗದಾಯ್ತು ಸ್ಪೆಷಲ್. ಶಾಂತ ಸಿಸ್ ಹಾಯಿ ಅಂತ ಕಾಸ್ತ ಕೇಳ್ತಿದ್ದಾರೆ. ಹಾಯ್ ದುರ್ಗ ಸಿಸ್ ಅಂತ ಕೇಳ್ತಿದ್ದಾರೆ. ಒನಸ ಅಂಡೆ ಕಾಸ್ತ ಸಿಸ್ ಜಾದೆ ಸ್ಪೆಷಲ್ ದುರ್ಗಕ್ಕೆ ಏನಂದುಳ್ಳೇರು ಕಾಸ್ತಕ್ಕೆ ಸಪೋರ್ಟ್ ಉಳ್ಳೇರು ನೋಡಿ ಇಂಕ್ ಸುಮ್ಮಕ್ಕ ಬಂದುಳ್ಳೇರು. ಹಾಯ್ ಶಾಂತ ಸಿಸ್ ದುರ್ಗಕ್ಕೆ ಬಂದುಳ್ಳಿ ಅಂದೆ
మనసు ఆది కజిపు ದುರ್ಗಸಿಸ್ ಶಾಂತಕ್ಕ ಬಣ್ಣದಲ್ಲಿ ಕಸಕ್ಕ ಸಪೋರ್ಟ್ ಹೊಡೆದಿದ್ದರಿ ಕಿಚ್ಚ ಊಟ ಆಯ್ತಾ ಅಂತ ದುರ್ಗಕ್ಕೆ ಕೇಳ್ತಿದ್ದಾರೆ ಎಂಕ್ ಎಗ್ ಬಿರಿಯಾನಿ ಜಗ್ಗು ಎಗ್ ಬಿರಿಯಾನಿಯಾ ಚೇ ಯಾರನ್ನ ಬತ್ತದ ಬೇಕು ಈ ಪಂತು ಅವ್ರನ್ನ ಎಗ್ ಬಿರಿಯಾನಿ ತಿಂತಲ್ಲ ಅಂತ ಬರ್ಲೋಡಿ ಹಾಯ್ ಸುಮಾ ಸಿಸ್ಟರ್ ಶಾಂತಕ್ಕ ಬಣ್ಣದಲ್ಲಿ ತಿಂದದಾಂಡ ಎಗ್ ಬಿರಿಯಾನಿ ಎತ್ತು ನಾನು ತಿನ್ನೋಡತ್ತೇನು ಶಾಂತಕ್ಕ ಇಂಕ್ ಮೀನು ಫ್ರೈ ಎರೆಗೆ ಪಲ ಮೀನು ಫ್ರೈ ಚಿಕನ್ ಅವಿ ಕಾಸ್ತಕ್ಕ ಡೈಲಿ ಅದ ಓ ಸಂತೋಷಿಸ್ ಏನು ಬರ್ಪೆ ಇಂಕ್ಲ ದೀಲಿ ಅವಿ ದುರ್ಗಕ್ಕ ಬಂದು ರಾಯಿ ಕಪ್ಪು ಸಿಸ್ಟರ್ ಶಾಂತಕ್ಕ ಬಂದು ಟೊಮೆಟೊ ಸಾರು ಕಾಸ್ತಕ್ಕ ಬಂದು ನನ್ನ ಜಪ್ಪು ನೋಡಿ ಶಾಂತಕ್ಕೆ ಬಾರಿ ಬೇಗ ಜಪ್ಪು ನೀ ಏನು ಏನು ಬರಲಿ ಎಲ್ಲ ಇವಾಗ ಜಗ್ಗನ್ನ ಬಲೆ ಇರೋರು ಪಾರಂಡು ವಾರ ಅಂತಾರಿ ಪೋಯ್ದಾರ ಮಲ್ಲಿಕಕ್ಕ ಪಾರಂಡು ನನ್ನ ಬರೀ ರಾಪಜಿ ಬಂಡರ್ ಲೈಕ್ ಥ್ಯಾಂಕ್ ಯು ಮಲ್ಲಿಕ ಸಿಸಾಯಿ ಅಂತ ದುರ್ಗಕ್ಕ ಬಂದ್ರು ಇದು ದುರ್ಗ ಸಿಸಾಯಿ ಮಲ್ಲಿಕಕ್ಕ ಬಂದ ಬುಕ್ ಅದಾದ ತಿನ್ಪುನಿ ಅಂಜಿ ತರಕಾರಿ ಇಟ್ಲ ದಾಲ ಪ್ರಯೋಜನ ಇದ್ದಿತ್ತೆ ಮಲ್ಲಿಕಾ ಸಿಸ್ ದುರ್ಗಕ್ಕಪ್ಪನ ಆರು ಬೇಗ ಬೈದಿರಿ ಅಂಚ ಬೇಗ ಅಂದ ಓಕೆ ಶಾಂತಕ್ಕ ಅವು ಚಾನಲ್ಡ್ ಇರ್ತಾರೆ ಚಾನಲ್ಡ್ ಬಣ್ಣನ ಏನಲ್ಲ ಅಂದಾಜಿ ಪೂನ್ ಲೆಕ್ಕ ಬಣ್ಣ ಥ್ಯಾಂಕ್ ಯು ದುರ್ಗಕ್ಕ ಎಲ್ಲ ಬುಕ್ ಸ್ವಿಜಿ ದಿನಕ್ಕೆ ಪತ್ತು ತೆತ್ತಿ ಪುಣು ತಿನ್ಪುನಿಯ ದಿನಕ್ಕೆ 10 ಕೆತ್ತಿ ತಿನ್ಪಾರ ಕಾಸಕ್ಕ 10 ಕೆತ್ತಿದ ಸುದಿಯ ಪುಚ್ಚ ಮನೆ ಬೈ ಡೀರ್ ತಿನ್ಕ ಲೆಫ್ಟ್ ರೈಟ್ ದುರ್ಗಕ್ಕ ಲೆಫ್ಟ್ ರೈಟ್ ಇರಲಿದೆ ಅದಕ್ಕೂ ದಾಯಿ ದಾಲ ಅವು ದುರ್ಗ ಶಿಸ್ಸು ಮಲ್ಲಿಕಕ್ಕ ಆಯಿತ ಕಾಸಕ್ಕ ಹೇಳ್ತಿದ್ರಿ ಕಪ್ಪು ಶಿಸ್ಸು ಅಂತ ಹೇಳ್ತಿದ್ದೀರಿ ಮಲ್ಲಿಕಕ್ಕ ವೆಜ್ಜಿ ಅಂತ ಎಗ್ ಅಂತ ಮಲ್ಲಿಕಕ್ಕ ಹೇಳ್ತಿದ್ದೀರಿ ಅವು ಎಲ್ಲ ಬಾಳೆ ಮಲ್ಲಿಕ ಶಿಸ್ಸು ಹೊಸಗು ಜೋರುಂಡು ದುರ್ಗಕ್ಕ ಬಂದರೆ ಎಗ್ ಅಂತ ಮಲ್ಲಿಕಕ್ಕ ಬಂದಿರಿ ಅವು ದುರ್ಗ ಶಿಸ್ಸು ಮಲ್ಲಿಕಕ್ಕ ಬಂದರೆ ಪೈಲ್ವಾನ್ ಧಾರೆ ಬೈದಿರಿ ಪೈಲ್ವಾನ್ ಮತ್ತಡ ಮಾರೆ ಮಟ್ಪದೆ ಕುಳೋಡತಿ ಓದಿಯಾರ ಗೊತ್ತು ಜೋಲ ಬಟ್ ಔಟ್ ಅದು ಬರ್ಪಡಿ ಆ ಜನ ಒಲ್ಲ ತಿಕ್ಕಿದಂಗೆ ಪಾರಿ ಒಲ್ಲ ತಿಕ್ಕದು ಗುಂಡು ಅಣ್ಣ ತಿಕ್ಕಿರು ಒಂಜಿ 2 ಗಾಡಿ ತಿಕ್ಕಿರು ವೆಜ್ ಬಿರಿಯಾನಿ ಎಗ್ ಫ್ರೈ ಇಂತಿ ಮಲ್ಲಿಕಕ್ಕ ಬಂದಿರು ಥ್ಯಾಂಕ್ ಯು ಜಗ್ಗುಲ ಬರ್ರೆ ಪೂಡಿಗೆ ಪುಲ್ಲು ಯಾರು ಮಡ್ಪದಕ್ಕಲು ಬುಗದ ಆಯ್ತಾ ಹಿರೇಗೆ ಪೋಡಿಗೆದಾಯ್ತಿ ಹಿರೇಗೆ ಗೊತ್ತಿತ್ತು ನಕ್ಲಾಕ್ಲಿ ಎಂಕ ಗೊತ್ತು ನಿಂಗೆ ಪರಿಚಯ ಇದ್ದ ಎಂಕ ಲೈವ್ ಪರಿಚಯ ಮಾತ್ರ ಎಗ್ಗುವನ್ನ ಜೋರಿದ್ದರೆ ಸಾಕುತ್ತೆ ಮಲ್ಲಿಕಕ್ಕ ಇಜ್ಜಾಡು ಗೋಡೆ ಇಜ್ಜನ ಕೆಲವಕ್ಕೆ ಎಂದು ನಾರಿಗೆ ಮಡ್ಡೆ ಹೆಚ್ಚಾತು ಅದೇ ಕಾಸ್ತಕ್ಕ ಸ್ವಲ್ಪ ದುರ್ಗಕ್ಕ ಥ್ಯಾಂಕ್ ಯು ಈತ
ಐತ ಪುದರ್ ಬಡ್ಚಿ ಇರಂದಿಲ್ಲ ಇಂಕಿ ಬೋಡಿಗೆ ಅದು ಇನಿ ಬೇಗ ಲೈವ್ ಮಲ್ತೀನಿ ಜಗ್ಗನ ನೆರಡೆ ನಂದು ಮುಗ ಈನ ಟೈಮಿಗೆ ಈರು ಲೈವ್ ಮಲ್ಪಂದೆ ಎನ್ನ ಟೈಮಿಗೆ ಲೈವ್ ಮಲ್ತನ ಹೆಂಗೆ ಬೆಚ್ಚಬ್ಜ ಈನ ಟೈಮಿಗೆ ಈರು ಲೈವ್ ಮಲ್ಪುಡು ಅಕ್ರೆ 2 ಸರ್ತಿ ಮಲ್ಪಾಡು 3 ಸರ್ತಿ ಮಲ್ಪಾಡು ಇದು ಎಂಚಲೆಪ್ಪರು ನಡುಕು ನೋನೊಂದುಲ್ಲೆರ್ ಕಾಸ್ತ ಸೆಸ್ಸ್ ಇರು ದಾಯಿ ಟನ್ಪೊನಿ ನೋನೊಂದುಲ್ಲೆರ್ ಅವು ಬನ್ನಗ ಆತಿನಿ ದುರ್ಗ ಸಿಸ್ ಮಾತ ದಿತ್ತುಂಡು ನೋನೊಂದುಲ್ಲೆರ್ ಐಕ್ ಬೇಗ ಮಲ್ತೀನಿ ಜಗ್ಗ ನೀರು ನಿರ್ಪರ ಪಂಡದು ಈರ್ನ ಟೈಮಿಗೆ ಇರು ಮಲ್ಪೊಡು ಈರ್ನ 8 ಗಂಟೆ ಟೈಮ್ ಉಂಡತ ಆ ಟೈಮಿಗೆ ಮಲ್ಪೊಡು ಮುಕ್ಳು ಮಲ್ತೀರು ಪಂಡ ಈರೆಗೆ ಇಜ್ಜಿ WH ಮೊಕ್ಕ ಪೋರ ಯಾನ್ಲ ಮಲ್ತಂಡ ಚೆನ್ನ ಟೈಮಿಗೆ ಮಲ್ತಾಂಡ ಇರು ಅಲ್ಪ ಮಕ್ಳು ಬರ್ಪುನತ್ತ ಜಂಪ ಒಂದಿಪ್ಪೇರು ಅವು ವೇಸ್ಟ್ ಓ ಅಂಚ ಕಾಸ ಸಿಸ್ ದುರ್ಗಕ್ಕ ಪಣಂದು ಮಲ್ಲಿಕ ಸಿಸ್ ಬೋಡಿ ವಾರ ಪಾಂಡ ಜಗ್ಗನ್ನ ಬೋಡಿನ ಪಕ್ಕಾಡಿ ಅದು ಎಂಕದಾಯ್ತು ಈ ಬೋಡಿನಿ ಥ್ಯಾಂಕ್ ಯು ದುರ್ಗಕ್ಕೆ ಥ್ಯಾಂಕ್ ಯು ಯುಗಾನಿ ಮುರಾನಿ ನಿರ್ದು ಮಂಡೆ ಹಾಲ ಹತ್ಕೋತುಂಡು ಬೆಳೆದಲ್ಲಿ ದುರ್ಗಕ್ಕ ಥ್ಯಾಂಕ್ ಯು ಸೂಪರ್ ಕಾಸಕ್ಕ ಥ್ಯಾಂಕ್ ಯು ದುರ್ಗಕ್ಕ ಥ್ಯಾಂಕ್ ಯು ನಿರ್ತ ಮಾರ್ರೆ ಈರೆಗೆ ಪಂತನೆ ನಿರ್ಪುಣದಜ್ಜಿ ಓಡೆ ಜಗ್ಗುಗು 2K ವ್ಯೂಸ್ ಹತ್ತಿ ಚಾಟ್ ರೇಟ್ ವ್ಯೂಸ್ 200 ಚಿಲ್ಲರೆ ಆತಿ ವಿಡಿಯೋ ಚೂರು ರನ್ನಿಂಗ್ ಉಂಡು ಅಂಚೆಯನ್ನು ಪ್ರೈವೇಟ್ ಹಿಡಿದಿತ್ತೆ ಲಟಾಯಿಸಿದ ನೆರ್ತಿನತ್ತಿ ಅವು ನೆರ್ಪುನ ಇದು ಪನ್ಪುಣೆ ಎನ್ನಲ್ಲ ಇವು ಟೈಮ್ಗೆ ಮಲ್ಪೋಚಿ ಮಲ್ಪಾರು ಮಾಮೂಲಿ ಮಲ್ಪಲ್ಲಿ ಎಂಕ್ಲ ಬರ್ರಾಬ್ಜಿ ಅವು ಪನ್ಪುಣೆ ನೆರ್ಪುಣ HR ಅವರೇ ಹಾಯ್ ವೆಲ್ಕಮ್ ಟು ಲೈವ್ ನಿಮಗೆ ಥ್ಯಾಂಕ್ ಯು ಮುತ್ತು ಕೊಡುವವರು ಬಂದಾಗ ತುತ್ತು ಕೊಟ್ಟವರು ಮರಿಬೇಡ ಅಂತ HR ಅವರು ಹೇಳ್ತಿದ್ದಾರೆ ದುರ್ಗಕ್ಕ ಥ್ಯಾಂಕ್ ಯು HR ಅವರೇ ಥ್ಯಾಂಕ್ ಯು ದುರ್ಗಕ್ಕ ಥ್ಯಾಂಕ್ ಯು ಬ್ರೋ ಕೈಸೋ ಕಾಣ ಹೋಗಯ ಪಿಚ್ಚ ಬ್ರೋ ನಿತ್ಯ ತಿಳಿಸಿದ್ದಾರೆ ಕಾಸಕ್ಕನವರು ಲೈಕ್ ಕೊಡೋದವ್ರು ಲೈಕ್ ಕೊಡಿ ದುರ್ಗಕ್ಕ ಥ್ಯಾಂಕ್ ಯು HR ಅವರೇ ಥ್ಯಾಂಕ್ ಯು ಆಲ್ ಫ್ರೆಂಡ್ कैसे वो आप खाना हो गए ಮುನಿ ಸಿಸ್ಟರ್ ಊಟ ಅಂತ HR ಅವರು ಹೇಳ್ತಿದ್ದೀರಿ ದುರ್ಗ ಸಿಸ್ ನಿರ್ತೀನಿ ಯಾನ ಅಂಚ ಬೇಗ ಲೈವ್ ಮಲ್ತೀನಿ ಹೇಳಿದ್ರಿ ಮಲ್ಲಿಕಕ್ಕ HR ಅವರ ನಿತ್ಯ ಎಂಥ ಸೂಪರ್ ಅಂತ ಹೇಳ್ತಿದ್ದಾರೆ
ದುರ್ಗಕ್ಕ ಸೂಪರ್ ಹೇಳಿದ್ರಿ. ಎಚ್ಚರ್ ಅವರು ಸೂಪರ್ ಹೇಳಿದ್ದಾರೆ. ಊಟ ಆಯ್ತಾ ಅಂತ ಕಷ್ಟ ಕೇಳ್ತಿದ್ರಿ. KGF ದೊರೆ ಊಟ ಅಂತ ಹೇಳ್ತಿದ್ರಿ. ಎಚ್ಚರ್ ಅವರು ನಿಮ್ಮದು ಊಟ ಅಂತ ಕಷ್ಟ ಕೇಳ್ತಿದ್ರಿ. ಜಗ್ಗನ್ ಫಿಶ್ ಫ್ರೈ ಮಲ್ಪರ ಉಂಡು ಉಂಡು ನಮ್ಮಲ್ಲಿ ಜಗ್ಗು ಊಟ ಮಾಡಲ್ಲ ನಿತ್ಯ ಏನಿ ಜಗ್ಗು ಊಟ ಮಾಡಲ್ಲ ನಿತ್ಯ ಏನಾದರೂ ಬರ್ನಿ ಅವಿಂತೀನಿ ಬರ್ನಿ ಖಾನಾ ಹೋಗಯ ಬಸ್ ಬಿ ಪಚ್ಚುಲಿ ಬಾಕಿ ಹೇಳ್ತಿದ್ದಾರೆ. ದುರ್ಗಕ್ಕ ಥ್ಯಾಂಕ್ ಯು. ಬೇಲದಿಂಗಳಾಗಿ ಬಾ ಥ್ಯಾಂಕ್ ಯು. ಊಟಕ್ಕೆ ಏಡಿ ಸುಕ್ಕ ಜೊತೆ ಎಗ್ ಮಸಾಲ ಅಂತ ಎಚ್ಚರ ಅವ್ರು ಹೇಳ್ತಿದ್ದಾರೆ. ಸೂಪರ್ ಊಟ ಆಗೋದ್ರಿ ನಿಮ್ಮದು. ಏಡಿ ಸುಕ್ಕ ಮತ್ತು ಎಗ್ ಮಸಾಲ ಅದು ಸೂಪರ್ ಆಗ್ಬೋದು ನಿಮಗೆ ಊಟ ಮಾಡಲಿಕ್ಕೆ. ಏಡಿ ಗಲೇಜಿ ತಿಂತವೆ ಜಗ್ರು ಮಳೆ ಉಂಟು. ಮಳೆ ಇಲ್ಲ, ಮಳೆಲ್ಲ ಈಗ ಸೆಕೆ ಸ್ಟಾರ್ಟ್ ಆಗಿದೆ. ಮಳೆಯಲ್ಲಿ ತಲೆ ಸಿಗ್ತದೆ. ಸೆಕೆ ಸ್ಟಾರ್ಟ್ ಆಗಿದೆ. ನಿಮ್ಮ ಆಚೆ ಉಂಟಾ ಮಳೆ ಉಂಟಾ? ಇಲ್ಲಿ ಮಳೆಗಾಲ ಹೋಯ್ತು. ದುರ್ಗಕ್ಕ ಥ್ಯಾಂಕ್ ಯು. ಮಳೆ ಜೋರು ಉಂಟು. ಎಲ್ಲಿ ಉಂಟು? ಇಲ್ಲಿಲ್ಲ ಮಳೆ. ಸೆಕೆಟು ಕುಲ್ಲಿಯರ ಅಬ್ಜಿ ಮಾರೆ ಇರು ಪಾಲೆ ಉಂಟು ಅನ್ಪ. ಏಜಿ ಗಲೀಜಿನ ಮನುಷ್ಯ ಎಂತ ಗಲೀಜಿ ಗೊತ್ತ ಅಂತ ಹೇಳ್ತಿದ್ದಾರೆ HR ಅವರು. ಅದೌದಲ್ಲ. ದುರ್ಗಕ್ಕ ಥ್ಯಾಂಕ್ ಯು. ರೈನ್ ಡ್ರೆಸ್ ಅಂತ ಹೇಳ್ತಿದ್ದಾರೆ. ತೋಡಿದ್ದು ಏಡಿಯಾ ಅಂತ ಹೇಳ್ತಿದ್ದಾರೆ ಕ್ರಾಸ್ ಅಕ್ಕ. ಬ್ರೋ ಮಳೆ ಸಿಕ್ಕಾಪಟ್ಟೆ ಬರೀ ನೀರು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀರು ಸಹ ಇಲ್ಲ, ಮಳೆ ಸಹ ಇಲ್ಲ. ಮಳೆ ಲುಂಗಿ ಡ್ಯಾನ್ಸ್ ಅಂತ ಎಚ್ಚರ ಅವರಿಗೆ. ಇಲ್ಲಿ ಮಳೆ ಸಹ ಇಲ್ಲ, ಇದು ಸಹ ಇಲ್ಲ, ನೀರು ಸಹ ಇಲ್ಲ. ಇಲ್ಲಿ ಮಳೆಗಾಲ ಹೋಯ್ತಾ ಅಂತ. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ಪ್ರಸ್ತಕ್ಕ. ಅವರು ಬರೋದಿಲ್ಲ ಕ್ರಾಸ್ ತಕ್ಕ. ಇಬ್ಬರು ಸಹ ಇಲ್ಲ. ಮುನೀಸ್ ಮ್ಯಾಂಗ್ಳೂರು ಬರೋ ಏಡಿ ತಕೊಂಡು ಬರ್ತೀವಿ ತಿಳ್ತಿದ್ದಾರೆ. ದುರ್ಗಕ್ಕ ಥ್ಯಾಂಕ್ ಯು. ಬ್ರೋ ಇಂಚ ಉಲ್ಲರು ಅವಿ ಅವರು
ಅವಿಎಸ್ ಅವರು ಬಂದರು. ಹಾಯ್ ಯಾನ್ ಸೂಪರ್ ಉಳ್ಳ ಏರಿಂಚೆ ಉಳ್ಳರು ದುರ್ಗಕ್ಕ ಥ್ಯಾಂಕ್ ಥ್ಯಾಂಕ್ ನಿತ್ಯ ಐಡಿ ಬೇಡ ಒಂದು ಐಡಿ ಬೇಡ ಒಂದು ಕುರಿ ತಕೋಬೋ. ಹಾಂ, ಒಂದು ಕುರಿ ತಗೊಂಡು ಬನ್ನಿ. ಅದರಲ್ಲಿ ನನಗೆ ಮತ್ತು ಕಾಸು ತಕ್ಕಂಡು ಅರ್ಧ ಅರ್ಧ. ಕುರಿ ನಮ್ಮ ಕಡೆ ನೋ. ನಿಮ್ಮ ಕಡೆ ಕುರಿ ಇಲ್ವಾ? ಏನು ಬರ್ಸ ಇಂಚ ಬೊಲ್ಲ ಬರ್ಸ ಮೂಲಿಜ್ಜಿ ಮಾರೆ ಅವಿಯವರೇ ಅವಿನಶ ಇಲ್ಲಿ ಮುಲ್ಪ ಬರ್ಸ ಇಜ್ಜಿ ಅವಿ ಗಿಫ್ಟ್ ಡನ್ ಅಂತ ಹೇಳ್ತಿದ್ದೀರಿ. ಅವಿನಾಶ್ ಅವರೇ, ನಿಮ್ಮದು ಚಾನಲ್ ಇದೆಯಾ? ಚಾನಲ್ ಇದ್ರೆ ಹೇಳಿ. ಗೋಲಿ ಬಜೆ ಗುಂಡು ಬ್ರೋ ಮಂದು ಗೋಲಿ ಬಜೆ ಗುಂಡು ಬಂದಿಲ್ಲ ಅವರು. ಅವಿನಾಶ್, ಗೊತ್ತಾಯ್ತು. ನಿತ್ಯ ಅವರ ಹೆಸರು ಬೇಡ ಅಂತ ಹೇಳ್ತಿದ್ದಾರೆ. ಸೂಪರ್ ಅಂತ ಹೇಳ್ತಿದ್ದೆ. ಅವಿನಾಶ್ ಅಂತ. ಓಕೆ ಥ್ಯಾಂಕ್ ಯು. ನಿಮಗೆ ಸಬ್ಸ್ಕ್ರೈಬ್ ಕೊಟ್ಟಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೊಡಿ ಆಯಿತಾ ಅವಿನಾಶ್ ಅವರೇ. ನಿಮ್ಮದು ಯಾವ ಊರು ಅವಿನಾಶ್ ಅವರೇ? HR ಅವರೇ ಥ್ಯಾಂಕ್ ಯು. ದುರ್ಗಕ್ಕ ಥ್ಯಾಂಕ್ ಯು. ಉಂಡು ಬ್ರೋ. ಉಂಡು ಬ್ರೋ. ಉಂಡಾ ಬರ್ಸ ಉಂಟಲ್ಪ ತೀರು ಅಲ್ಪ ಇಪ್ಪು ಅವಿನಾಶ್ ಅನ್ನ. ಅದು ಮೇಲೆ ಹೋಗಿದ್ದಿ ಮತ್ತೆ ರಾತ್ರಿ ಕಾಟ ಬರ್ತದೆ ಅಂತ ಹೇಳ್ತಿದ್ದಾರೆ. ದುರ್ಗಕ್ಕ ಥ್ಯಾಂಕ್ ಯು. ಪ್ರಸಾದ್ ಟ್ರೈ ಮಾಡ್ತೆ ದಾದಾ ಅಪ್ಪನ ಗೊತ್ತುಜ್ಜಿ. ಅವಿನಾಶ್ ಅವಿನಾಶ್ ಅವರೇ, ಏರಲ್ಲಿ ಸೌಂಡು ಮಾಡೋದು ಅಂತ ಧನವನ್ನ ಬಂದು ಜಗ್ಗುಬ್ರು. ನೀವು ಊಟ ಏನು ಮಾಡಿದ್ರಿ? ನಾಟಿ ಕೋಳಿ ಸಾರು. ನನಗೆ ಬಟಾಟೆ ಸಾರು. HR ಅವರೇ ಸಬ್ಸ್ಕ್ರೈಬು ಮಲ್ತೆ ಬ್ರೋ. ಓಕೆ. 2 ಚಾನಲ್ ಉಂಟಾ? ಬೆಳ್ತಂಗಡಿ ಬ್ರೋ. ಅವಿನಾಶ್ ಬ್ರೋ ಬೆಳ್ತಂಗಡಿಯಾ? ಎನ್ನಲ ಬೆಳ್ತಂಗಡಿ, ಊರು ಬೆಳ್ತಂಗಡಿ. ನಾಟಿ ಕೋಳಿ ನಿತ್ಯ ತಿರ್ತಿದ್ದಾರೆ. ಶಾರದಕ್ಕ ಬಂದರು. ಹಾಯ್ ಬ್ರೋ. ನೀವು ಲೈವ್ ಹಾಕಿದ್ರಲ್ಲ ಶಾರದಕ್ಕ, JDS ಅಕ್ಕ ಅಲ್ಲ? ಸೂಪರ್ ಕಸಕ್ಕ. ಥ್ಯಾಂಕ್ ಯು. ಅವಿನಾಶ್ ಬ್ರೋ ಲೈವ್ ಇದು ಲೈಕ್ ಕೊಡಲಿ ಬ್ರೋ. ಜಗ್ಗನ್ನ ಈರ್ನ ಸ್ವಂತ ಶಾಪತ್ತಿ ನಮ್ಮ ವರ್ಕ್ ಮಲ್ಪುರಿ ವರ್ಕ್ ಶಾಪ್ ಬೆಳ್ತಂಗಡಿ ಓಲು ಬ್ರೋ. ಇರ್ನ ಪನ್ನೀರ ಬಲ್ಲಿ ಡ್ರೆಸ್ ಪೂರ ವೈಟ್ ಇಡಿ ನೆಟ್ಟಿ ಬೆಳ್ತಂಗಡಿ ತಾಲೂಕು. ಯಾನಿಪ್ಪನ ಪುತ್ತೂರು ಲೈಕ್ ಡನ್. ಥ್ಯಾಂಕ್ ಯು ಶಾರದಕ್ಕ. ಮುನ್ನಿ ಸಿಸ್ಟರ್ ಬನ್ನಿ ನಿಮ್ಮ ಮನೆಗೆ ನಾಟಿ ಕೋಳಿ ಫ್ರೆಂಡ್ಸ್ ಬಂದು ಕೊಡ್ತೇವೆ ಅಂತ ಹೇಳ್ತಿದ್ದೀರಿ. ಜಗ್ಗನ್ನ ಅವಿನಾಶ್ನ ಕಮಲದ ವಿಡಿಯೋ ಉಂಡು ಅಂದ. ಓಹೋ ಅಂದ ಪಣ ಇರಗೆ ಬ್ಲೂ ಕೊರ್ಪೆ. ಓಕೆ 24 20 ಯಾವುದು 44 42 ಬ್ರೋ. ಯಾವುದು ಸಾರದಕ್ಕ? 8 ಜನ ಉಳ್ಳರು ಬಲಿ ಇಂದು ಧನವನ್ನವನಂದಲೇರಿ. ಹಾಯ್ JNS ಸಿಸ್ಟರ್ ಅಂತ. ದುರ್ಗಕ್ಕೆ ಅಯ್ಯೋ ಎಷ್ಟು ತಿಂದೆ ಒಟ್ಟಿಗೆ ಆಗ್ಬೋದು ನನ್ನ ಕಷ್ಟ ಕೇಳ್ತಿದ್ದಾರೆ. ದುರ್ಗಕ್ಕ ಥ್ಯಾಂಕ್ ಯು. ಕಂಬಳದ
ಕಂಬಳದ ಟೈಮ್ ಉಳ್ಳೆ ಶ್ರೀ ದುರ್ಗಾ ನಂದಿದ್ದೀರಿ ಅವಿನಾಶ್ ಸನ್ನಿ ಥ್ಯಾಂಕ್ ಯು ಶಾರದಕ್ಕ ಉಮಾ ಉಮಕ್ಕವರು ಬಂದರು. ಹಾಯ್ ಉಮಕ್ಕವರೇ, ವೆಲ್ಕಮ್ ಟು ಲೈವ್. ನಿಮಗೆ ಲೈಕ್ ಕೊಡಿ ಲೈವಿಗೆ. ನನಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ಕನೆಕ್ಟ್ ಹಾಕಿ ಆಯಿತಾ ಉಮಕ್ಕ, ಕಮೆಂಟ್ ಹಾಕಿ ಒಂದು ವಿಡಿಯೋ ನೋಡಿ ನಾನು ರಿಟರ್ನ್ ಮಾಡ್ತೀನಿ. ಚಾನಲ್ ಇದೆಯಾ? ಚಾನಲ್ ಇದೆ, ಓಕೆ. ನನಗೊಂದು ಕಮೆಂಟ್ ಹಾಕಿ ಆಯಿತಾ? ಓಕೆ ಶಾರದಕ್ಕ, ಥ್ಯಾಂಕ್ ಯು 10:42 ತಿಳಿಸಿದರೆ ಮಾಡ್ಸಿಗೆ ನಿತ್ಯ ಆಗುತ್ತೆ ಎಚ್ಚರ ಅವರು ಹೇಳ್ತಿದ್ದಾರೆ. ಅಂದೇ ಅವಿನಾಶದ ದುರ್ಗಕ್ಕ ಬಂದಿದ್ದಾರೆ, ಬೇಕಾದಷ್ಟು ತಿಳ್ತಿದ್ದಾರೆ ಶಾರದಕ್ಕ. ಬೇಲೆಗೆ ಏತು ಜನ ಉಳ್ಳರು, ಬೇಲೆಗೆ ಯಾನು ಒರಿಯಪ್ಪನಿ ಬೇಲೆ ನೆಚ್ಚಿನ ಓಟಿಗೆ. ಹಾಯ್ ಜಕ್ಬ್ರು ಅಂತ ಎಲ್ಲನ್ನಕ್ಕ ಬಂದರು. ಡಿಪ್ ಚೇಂಜ್ ಆಗಿದೆ ಎಲ್ಲನ್ನಕ್ಕ ನಾವು. ಶಾರದಕ್ಕ ಥ್ಯಾಂಕ್ ಯು ಟೈಮ್ ಆಯ್ತು ಬ್ರೋ. ಟೈಮ್ ಹತ್ತು ಬ್ರೋ. ಟೈಮ್ ಅವಳೈತಿ ಟೈಮ್ ಹೆಂಗೆ ಅರ್ಥ ಆಯ್ತು ಎಲ್ಲನಕ್ಕ 15 ಲೈಕ್ ಡನ್. ಥ್ಯಾಂಕ್ ಯು ಲೈಕ್ ಬರ್ತುಜಿ ಮಾರ, ಲೈಕೆ ಬರಪುಜಿ ಕಾರಣ. ಹಾಯ್ ಕುಲಾಲ್ ಶಿಶು ಅಂತ ದುರ್ಗಕ್ಕ ಬಂದಿದ್ದೀರಿ. ಶಾರದಕ್ಕ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಹಾಯ್ ದುರ್ಗಾ ಶಿಶು ಅಂತ ಹೇಳ್ತಿದ್ದೀರಿ. ಎಲ್ಲನಕ್ಕ ಶ್ರೀ ದುರ್ಗಾ ಗಿಫ್ಟು ಅಂತ ಹೇಳ್ತಿದ್ದಾರೆ. HR ಬ್ರೋ ದುರ್ಗಕ್ಕ ಥ್ಯಾಂಕ್ ಯು ಕ್ರಿಯೇಟ್ ಗಿಫ್ಟ್ ಡನ್ ಅಂತ ದುರ್ಗಕ್ಕ. ಶಾರದ ಶಿಶು ನೀರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೆ ಎಲ್ಲ ಒಂಜಿ ಸಬ್ಸ್ಕ್ರೈಬ್ ಮಾಡ್ತೀನಿ ಅನ್ನೋದು ಅವಿನಾಶ್ ಅನ್ನೆ. ಓಕೆ ಶಾರದಕ್ಕ ಥ್ಯಾಂಕ್ ಯು ಅಲ್ಪ ದಿಪ್ಪೇರು ಜನ ಬೋಡ ದಿಪ್ಪುಣ ಗೋಲ್ಡ್ ತಿಕ್ಕುವೆರ ಮುಂಚದ ಓಡಿ ಗೋಲ್ಡ್ ಜನ. ಶಾರದಕ್ಕ ಥ್ಯಾಂಕ್ ಯು ಬಾಯ್. ಓಕೆ ಬಾಯ್ ಶಾರದಕ್ಕ, ಗುಡ್ ನೈಟ್, ಥ್ಯಾಂಕ್ ಯು. ನನಗ ತಿಳಿತಿದ್ದೆ ಅವಿನಾಶ್ ಶಾರದ ಶಿಶುಗು ತೂಲೆ ಬರ್ಪುಜಿ ಒಂದೊಂದು ಜಗ್ಗನ್ನ ಲೈವ್ ಆನ್ ಮಲ್ಪು ಇಟ್ಟೆ ಆನ್ ಲೈವ್ ಇದ್ದಿ ಆನ್ ಮಲ್ಪ ನಾನು ಲೈವ್ ಹೊಡಿದ್ದಿ ಬುಕೋಲುಲ್ಲಾರು ಮಲ್ಲಿಕಕ್ಕ. ಶಾರದಕ್ಕ ಥ್ಯಾಂಕ್ ಯು. ಶ್ರೀ ದುರ್ಗಾ ಆನರ್ ಇಲ್ಲ ಒಂಜಿ ಸಬ್ಸ್ಕ್ರೈಬ್ ಮಲ್ಪಿನಿ ಇನ್ನೊಂದು. ಅವಿನಾಶ್ ಸನ್ನಿ ಹಾಯ್ ಧನು ಬ್ರೋ ಅಂತ ದುರ್ಗಕ್ಕ ಬಂದ್ಬಿಟ್ಟಿದೆ. ಶಾರದಕ್ಕ ಥ್ಯಾಂಕ್ ಯು ಬಾಯ್ ಜಗನ್ನ. ದುರ್ಗಕ್ಕ ಬಂದು ಬಾಯ್ ದುರ್ಗಕ್ಕ ಥ್ಯಾಂಕ್ ಯು ಶಾರದಕ್ಕ ಥ್ಯಾಂಕ್ ಯು ದುರ್ಗಕ್ಕ ಥ್ಯಾಂಕ್ ಯು. ಜೋಗಿ ಮನಿ ಅಂತ ಹೇಳ್ತಿದ್ದಾರೆ. HR ಗ್ರೇಟ್ ಬ್ರೋ ಡನ್ ಅಂತ ಎಲ್ಲನ ಕೇಳ್ತಿದ್ದಾರೆ. ಶಾರದಕ್ಕ ಸಪೋರ್ಟ್ ಅಡಿದ್ದೀರಿ. ಥ್ಯಾಂಕ್ ಯು ಕಂಟಿನ್ಯೂ ನಮಗಿಂತ ಅಂತ ಹೇಳ್ತಿದ್ದಾರೆ. ಬಾಯ ಹಾಲತ ದುರ್ಗಕ್ಕೆ ಹೇಳ್ತಿದ್ದಾರೆ. ಶ್ರೀ ದುರ್ಗಾ ತುಳುನಾಡು ಕನ್ನಡ ಭಾಗ ಅಂತ ಹೇಳ್ತಿದ್ದಾರೆ. ಧನು ಅನ್ನ ಉದ್ದು ಗಂಟೆ ಗುಂಬಚ್ಚಿ ಅಂತ ಶಾರದಕ್ಕೆ ಹೇಳ್ತಿದ್ದಾರೆ. ಗಣೇಶ ಅಂತ ಶಾರದಕ್ಕೆ ಕೇಳ್ತಿದ್ದಾರೆ. ಹಾಯ್ ಕಪ್ಪು ಸಿಸ್ಟರ್ ನಮಸ್ತೆ ಅಂತ ಎಲ್ಲರನ್ನ ಕೇಳ್ತಿದ್ದಾರೆ. ಶಾರದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಯಾನ ಕಮೆಂಟ್ ಬರ್ತಿಂಡ ತೂಲೆ ಸಪೋರ್ಟ್ ಆಯ್ನ ವಾನು ಮತ್ತುಲ್ಲೆ ಒಂಡಿ ಬತ್ತಿಚ್ಚಿ ಬರ್ರೋ ಅವು ಐಟ್ ಸ್ಟುಡಿಯೋ ಅಂತ ಐಕ್ಬೋದು ತೂಡಪ್ಪ ಬರ್ಪು. ಶಾರದಕ್ಕ ಥ್ಯಾಂಕ್ ಯು ಲೈಕ್ ಬರ್ಪಿನಿ ಹೋಪಿನಿ ಅನ್ನೋದಿಲ್ಲ. ಓಕೆ ಎಲ್ಲನಕ್ಕ ಥ್ಯಾಂಕ್ ಯು ಶಾರದಕ್ಕ ಥ್ಯಾಂಕ್ ಯು
ಶಾರದಕ್ಕೆ ಕೋಡೆ ಕೋಡೆದ ಲೈವ್ ಆನ್ ಮತ್ತೆ ಕೋಡೆದ ಲೈವ್ ಓಂಡಿ ಮಲ್ಲಿಕಕ್ಕ ಕೋಡೆದ ಲೈವ್ ಜಾನ ಪ್ರೈವೇಟ್ ఉండవు ಪಗೀಲು ಮಲ್ಪರೆ ಲೈವ್ ಗೋತಿ ಪಗೀಲಿಜ್ಜಿ ರಾತ್ರಿ ಮಾತ್ರ ಎಲ್ಲನಕ್ಕ ಶಾರದಕ್ಕ ಥ್ಯಾಂಕ್ ಯು ಕನ್ನಡ ಹೆಣ್ಣಿಗೆ ದಿನದ ಗುಡ್ಡ ಗುಡ್ಡಗಿ ಕನ್ನಡ ಜನಪದ ಥ್ಯಾಂಕ್ ಯು ಶಾರದಕ್ಕ ಥ್ಯಾಂಕ್ ಯು ಶಾರದಕ್ಕ ಲೈವ್ ಹಾಕಿದ್ರಲ್ಲ ಆಚೆ ಮಲ್ಪುಲೆದ ಮಲ್ತುಜಿದ ಮಲ್ಪು ಇಜ್ಜಿ ನನ್ನ ಮಲ್ಪುಜಿ ಕಲ್ಲನ್ನಕ್ಕ ನಾನು ಒಂದೇ ದಿನ ಮಾತ್ರ ಬುಕ್ಕ ಲೈವ್ ಬಿಡ್ತೀನಿ 2 ಗಂಟೆ ಟೈಮ್ ಅವು ಟೇಪ್ ಅದಾವು ಅವಳ ಮುರಾಣಿದ ತಿಪ್ಪಿ ಗೋಡೆದ ಪ್ರೈವೇಟ್ ಮಾಡ್ತದೆ ಅಲ್ಲಿಕಕ್ಕ ಬಣ್ಣದ ಲೋಕದ ದಿಗ್ಗಜ ದಾನಿ ಹಣ ಬಡ್ಚಿಂದು ಲೈವ್ ಯಾವೊಂದು ವೇಚಿಸಿ ಲೈವ್ ಆನು ಪಂಡ್ ಕಮೆಂಟ್ ಉಂಡು ಐನು ಆನು ಅಂತ ತೂಲಿ ಓಕೆ ಬತ್ತನು ಕಮೆಂಟ್ ಬತ್ತನು ಇಟ್ಟ ಬತ್ತನಾತಿ ಬತ್ತೆ ಸುಮಕ್ಕ ಓಕೆ ಆ ಒಂದು ಬರ್ತೀನಿ ಅಲ್ಲನ್ನಕ್ಕ ಆ ಒಂದು ಬತ್ತುಂಡು ನಾನು ಟೈಪ್ ಮಾಡ್ತೇನೆ ಏನಕ್ಕೆ ಪಣ್ಣ ಲೈವ್ ಮಾಡ್ಕೊಂಡು ಗಟ್ಟಿ ಉಂಡು ಬರ್ತದೆ ಶಾರದಕ್ಕ ಥ್ಯಾಂಕ್ ಯು ನಾ ಒಂದೊಂದು ಓಕೆ ಮಲ್ಲಿಕಕ್ಕ ಬಾ ಇನ್ನು ಮಾಯಿ ಮಲ್ಲಿಕ ನಮಸ್ತೆ ನಿಂತ ಎಲ್ಲನಕ್ಕ ಮತ್ತೊಬ್ಬ ದಾಟಿದ ನಂತರ ಶಿಬಿರ ಅಂತ ಶಾರದಕ್ಕೆ ಎಲ್ಲ ನಾಯಿ ಅಂತ ಮಲ್ಲಿಕಕ್ಕೆ ಇರ್ತಿದ್ದೀರಿ ಶಾರದಕ್ಕ ಥ್ಯಾಂಕ್ ಯು ಮನಸ್ಸಾಯಿತು ಆಂಡೆ ಬೇಗ ಆಂಡು ಮರೆ ಸುಮಕ್ಕನ ಮನಸ್ಸು ದುಡಿದು ನೆನಪಿಸಿ ಗೋಡೆಗೆ ಪಡೆದಿ ಶಾರದಕ್ಕೆ ಇರ್ತಿದ್ದರಿ ಥ್ಯಾಂಕ್ ಯು ಶಾರದಕ್ಕ ಸೂಪರ್ ಥ್ಯಾಂಕ್ ಯು ಸೂಪರ್ ಲೈವ್ ಬಟ್ ಶಾರದಕ್ಕೆ ಥ್ಯಾಂಕ್ ಯು ಸುಮಕ್ಕ ಥ್ಯಾಂಕ್ ಯು ಅವು ಏರಿಗೂ ಕಿರಿಕಿರಿ ಇಂದು ರಗಲೆಚ್ಚ ಅವನ್ಗೆ ಈರ್ ಪನೋಡಿ ಇರ ಲೈವ್ ಬರ್ಪರತ್ತ ಇರ್ ಲೈವ್ ಬತ್ತದು ಪನೋಡು ವಿಡಿಯೋ ತೂಲಿ ಲೈವ್ ಬರ್ಪೆ ವಿಡಿಯೋ ತೂಲಿ ಏನು ನೋಡು ಹಾಯ್ ಮನು ಬ್ರೋ ಹಾಯ್ ವೆಲ್ಕಮ್ ಟು ಲೈವ್ ನಿಮಗೆ ಥ್ಯಾಂಕ್ ಯು ಮನು ಬ್ರೋ ಎಲ್ಲ ರಜೆ ಅದಾಯ್ತು ರಜೆ ಸುಮಕ್ಕ ಶಾರದಕ್ಕ ಥ್ಯಾಂಕ್ ಯು ಐ ಜಗನ್ನಾಥ್ ಮನೋನ್ನ ಬಂದರು ಥ್ಯಾಂಕ್ ಯು ಜಮಿನಿ ಅಂತ ಶಾರದಕ್ಕೆ ಹೇಳ್ತಿದ್ದಾರೆ ಇನ್ನ ಬಾಳೆಹಣ್ಣು ಕೊಟ್ಟು ಜಿಲ್ಲೆ ಇದು ಒನಸಾಂಡಿ ಮಣ್ಣು ಇರ್ನಾಂಡಿ ಅದು ಕಚ್ಕು ಎಲ್ಲನಕ್ಕ ಬಾಯ್ ಥ್ಯಾಂಕ್ ಯು ಬರ್ಸ 3 ಸೆಕೆಂಡ್ ತಲೆಪೂಜಿ ಸುಮಕ್ಕ ಹಾಯ್ ಸುಮ ಸಿಸ್ಟಾರ್ ಅಂತ ಮನೋನ್ನ ಹೇಳ್ತಿದ್ದಾರೆ ಟೆಂಪಲ್ ಏನ ಕಣ ಮಗಳು ಚಿತ್ತರಿ ಬೆಳ್ತಂಗಡ್ಡು ಅಂದ 3 ವರ್ಷ 3 ಸೆಕೆಂಡ್ ಉಂಟು ಭಯಂಕರ ಕಟ್ಟಡ ಬುದ್ಧ ನೆನಪು ಅಂತ ಶಾರದಕ್ಕೆ ಹೇಳ್ತಿದ್ದಾರೆ ಮನು ಆಯಿ ಸುಮಕ್ಕ ಹೇಳ್ತಿದ್ದಾರೆ
ಮೇಡಮ್ ಕನ್ನಡ ಅಂತ ಹೇಳ್ತಿದ್ದಾರೆ ಶಾರದಕ್ಕ ಹಾಯ್ ಅಂತ ಸರಿಪನ್ನ ಬಂದರು. ಹಾಯ್ ಸರಿಪನ್ನ, ವೆಲ್ಕಮ್ ಟು ಲೈವ್ ನಿಮಗೆ ನಮಸ್ಕಾರ. ಇಂಚ ಉಳ್ಳರು ಇಂಚಲ ಉಳ್ಳ ತೂಲೆ ಅಂಚೆನಿ ಅಂದೂಜಿ ದಾಲ ಅಂಚಿಂಚಿ ಶಾರದಕ್ಕ ಥ್ಯಾಂಕ್ ಯು ಒನಸಾನಿ ಒನಸಾಂಜಿ ಇರ್ನಾಂಡಿ ಸರಿಪ ಹಾಯ್ ಇಂಚ ಸುಮಕ್ಕ ಬನಂದು ಸಣ್ಣ ಕೊಟ್ಟ ನೀನು ಗೋಡಿಗೆ ನೀನು ತಿಂತಿದ್ದೆ ಉಳ್ಳರವು ಅನ್ನ ಅಂತ ಹೇಳ್ತಿದ್ದಾರೆ. ಉಲ್ಲ ಉಲ್ಲ ನಮ್ಮ ಉಲ್ಲ ಬುಲಿ ಓತುಜ ಸರಿಪನ್ನ ಶಾರದಕ್ಕ ಥ್ಯಾಂಕ್ ಯು. ನನ್ನ ಮನಸ್ಸ ಹತ್ತುಜಿ ಚಪಾತಿ ಆಂಡು ಸೌತೆಕಾಯಿ ಪಲ್ಯ ಆಂಡು ಅನ್ನ ಸಾಂಬಾರು. ಓಕೆ ಓಕೆ ಮನು ಅನ್ನ ಶಾರದಕ್ಕೆ ಥ್ಯಾಂಕ್ ಯು. ಎಲ್ಲೋ ಸುಮಕ್ಕ ಅಂತ ಸರಿಪನ್ನ ಹೇಳ್ತು ಭಾರಿ ಅಪರೂಪ ಜನ ಸರೀಪು ಸುಮಕ್ಕ ಬಂದು ಲೈಕ್ ಕೊರ್ಲಿ ಒಂದು ಶರೀಫನ್ನ ಲೈಕ್ ಕೊರ್ಲಿ ಶಾರದಕ್ಕ ಥ್ಯಾಂಕ್ ಯು ಲೈಕ್ ಮತ್ತು ಜನ ಕೊರ್ಲಿ ಏನು ಬಾಬಾ ನನ್ನ ಬಗ್ಗೆ ಅಂತ ಹೇಳ್ತಿದ್ದಾರೆ ಶಾರದಕ್ಕೆ. ನಾವು ಜಗ್ಗು ಅಣ್ಣ ಅಂತ ಸರಿಪಣ್ಣ ಹೇಳ್ತಿದ್ದಾರೆ. ಹುಸೇನ್ ನಾನು ಒಳಗಿಗೆ ಟಿಪ್ಪು ಶಾರದಕ್ಕೆ ಜಗ್ಗು ದಾದಾ ಅಂತ ಸರಿಪಣ್ಣ ಹೇಳ್ತಿದ್ದಾರೆ. ಬಿಗ್ ಬಾಸ್ ಅಂತ ಸರಿಪಣ್ಣ ಹೇಳ್ತಿದ್ದಾರೆ ಶಾರದಕ್ಕೆ ಥ್ಯಾಂಕ್ ಯು. ಮನಿ ಒಳ್ಳೆಯದು ಮಾಮಿ ಒಳ್ಳೆಯದು ನನಗೆ ಮಾಮಿ ಸಾಂಡಿ ಸರಿಪಣ್ಣೆ ಪಣ್ಣು ಬಕ್ಕಿ ನಿದ್ದೆ ಬೇಗ ಕುಂಡಿ ಸೂಚಿ ಮನೊಂದು ಶಾರದಕ್ಕ ಥ್ಯಾಂಕ್ ಯು. ಎಲ್ಲೆರಡು ಉಳ್ಳೆ ಎಂದು ಸುಮಕ್ಕ ಪಣ್ಣು ಬಿಡುಗಡೆ ಇದನ್ನು ಕೊಡಲು ಕಷ್ಟ ಅಂತ ನನ್ನ ಕಾಸಾಗಿ ಡೆಟ್ ಕೊಟ್ಟ ಅದು ಶಾರದಕ್ಕೆ ಹೇಳ್ತಾರೆ. ಈ ಜನ ಉಂಡು ಮನಂದಿದ್ದಾರೆ ಶಾರದಕ್ಕ ಸರಿಪಣ್ಣ ಈ ಜನ ಉಂಡು ಅನ್ನೋದಿಲ್ಲಿರಿ ಪಾಪ ಇದನ್ನು ಗುಂಡ ಇದು ವನಸ್ ಆಂಡು ಸುಮಕ್ಕ ಮನು ಇಂಚ ಉಳ್ಳರು ಮನಿ ಮಾಮಿ ಮನಂದಿದ್ದೀರಿ ಸರಿ ಅಂತ ಹೇಳ್ತಿದ್ದಾರೆ. ಮನು ಬ್ರೋ ಪ್ಲೀಸ್ ರಿಟರ್ನ್ ಶರೀಫ್ ಬ್ರೋ ಅಂತ ಹೇಳ್ತಿದ್ದಾರೆ. ಕಮೆಂಟ್ ಹಾಕಿ ಆಯಿತಾ, ಕಮೆಂಟ್ ಹಾಕಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅವ್ರು ಕೊಡ್ತಾರೆ ಆಯಿತಾ ಮನು ಅಣ್ಣ ದುಡ್ಡು. ಶಾರದಕ್ಕ ಥ್ಯಾಂಕ್ ಯು. ಮಾಮು ಸೂಪರ್ ಒಳ್ಳೆಯರು ಜೆಟ್ಟಿರಾರು ಸುಮಕ್ಕವನಿದ್ದೀರಿ. ಓಕೆ ಮನಿ ಬ್ರೋ ಥ್ಯಾಂಕ್ ಯು. ವೈಟ್ ಅಂತ ಸರಿಪಣ್ಣ ಹೇಳ್ತಿದ್ದೀರಿ ಶಾರದಕ್ಕ ಥ್ಯಾಂಕ್ ಯು ಶಾರದಕ್ಕ ಥ್ಯಾಂಕ್ ಯು. ನೈಸ್ ಅಂತ ಮನೋನ್ನ ಹೇಳ್ತಿದ್ದಾರೆ. ಗುಡಿಗೆ ಪಡೆದಿ ಅಂತ ಮನು ಬ್ರೋ ಡನ್ ಅಂತ ಸರಿಪಣ್ಣ ಹೇಳ್ತಿದ್ದಾರೆ. ಒಂದು ಪದ್ಯ ಇಲ್ಲ ಪದ್ಯ ಹೇಳಿದ್ರೆ ಇಲ್ಲ ಎಲ್ಲ ಓಡ್ತಾರೆ ಈಗ ನೋಡಿ. ಶಾರದಕ್ಕ ಥ್ಯಾಂಕ್ ಯು. ಓಡೆ ಪೋಯಿನಿ ಅನ್ನೋದಿಲ್ಲರಿ ಶರೀಫಣ್ಣಿ ಥ್ಯಾಂಕ್ ಯು ಶರೀಫ್ ಬ್ರೋ ಮನೋನ್ನ ಹೇಳ್ತಿದ್ದಾರೆ. ಬಗ್ಗೆ ವೆಡ್ಡಿಂಗ್ ಅಂತ ಹೇಳ್ತಿದ್ದಾರೆ ಶಾರದಕ್ಕ. ಸೌಂಡ್ ಇಜ್ಜ ನೋಡಿ ಸೌಂಡ್ ದಾದಾ ಮಲ್ಪರಿ ಸರಿಪನ್ನ ಬಂದು ಗೋಲ್ಡನ್ ನನ್ನ ಬಗ್ಗೆ ಶಾರದಕ್ಕೆ ಒನಸಾಂಡಿ ಏನಾಡ ಒನಸು ಗುಡಿ ದಾದಾ ವಿಶೇಷ ದಾಲಜ್ಜಿ ಸರಿಪನ್ನ ನಿಕ್ಲು ಪ್ರಪನೋಟ ಇಂಕಲಿಕೆ ನೋಡಿ ತಿಂಗಳ ಮುಳುಗಿದ್ದವು ಕಲ್ಲಿಗೆ ಸರಿಪನ್ನ ಪದ್ಯ ಹೇಳ್ತಾರೆ. ಅವರ ರೈವಿಗೆ ಹೋಗಿ ಸೂಪರ್ ಪದ್ಯ ಹೇಳ್ತಾರೆ ಮಾರೆ ಸರಿಪನ್ನ. ಇಜ್ಜಿ ನೋಡಿದ್ರೆ ಮನನ್ನ ದಾದ ಕಜಿಪು ನೋಡಿದ್ರೆ ಎಂಕ್ ಉಂಗಿ ಬಟಾಟೆ ಮಾಮಿ ಪಯರ ಅಂದ್ರೆ ಸರಿಪನ್ನೆ ಬಂದ್ರೆ ರಂಗೋಲಿ ಬಾಗಿದವು ಸುಮಕ್ಕ ಹೊರಂದುಲ್ಲಿ ಶಾರದಕ್ಕ ಥ್ಯಾಂಕ್ ಯು ಸರಿಪನ್ನ ಹೇಳ್ತಾ ಒಂದು ಘಟನೆ ಗಂಟೆಗೆ ಅಂತ ಶಾರದಕ್ಕೆ ಹೇಳ್ತಿದೆ. ಸುಮಕ್ಕ ಒಳ್ಳೆ ಒಂದು ಡ್ಯಾನ್ಸ್ ಮಾಡ್ತೀನಿ ಈಗ ಡ್ಯಾನ್ಸ್ ಮಲ್ಪಿ ತಕ್ಕತೈ ಡ್ಯಾನ್ಸ್ ಮಲ್ಪಿ ಅವೇ ಬೆಟ್ಟದ ಬಣ್ಣ ಗುಂಡಿ ಅಂತ ಹೇಳ್ತಿದ್ದಾರೆ. ಮನಬಹುದು ಯಾನು ದಾದ ಪಣ್ಣೆ ಮಾರಾಯರೇ ಒಂದೊಂದು ದಾದ ಪಂಡರೇ ಮಾರಾಯರೇ ಸೈಡ್ ಆಯಿತು ಮಣ್ಣನ್ನು ಶಾರದಕ್ಕ ಥ್ಯಾಂಕ್ ಯು ಮನು. ಸುಮಾ ಮಾಮಿ ಸೂಪರ್ ಸಿಂಗರ್ ಅಂದಂದು ಸುಮಾ ಮಾಮಿ ಸೂಪರ್ ಸಿಂಗರ್
शाहरुख में सुपर सिंगर आता. ಥ್ಯಾಂಕ್ ಯು. ತಿಂಗಾಡು ಮೊಳಗಿದವು ರಂಗೋಲಿ ಚೆಲ್ಲಿದವು ಅಂದು ಸುಮಕ್ಕವನೊಂದು ಸುಮಕ ಅಡ್ಡ ಪದ್ಯವನ್ ಪಿರಿ ಪದ್ಯವನೋ ಒಂದು ಪೇರಿ ಶಾರದಕ್ಕ ಥ್ಯಾಂಕ್ ಯು ಪಾಪ ನನ್ನ ಮಾಡಿ ಸುಮಾ ಮಾಮಿ ಯಾನು ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡಲಾಗುತ್ತದೆ. ಪ್ರಶಸ್ತಿ ನಿಮಗೆ ಸುಮಕ್ಕಾಗಿ ಶರೀಫು ಉಂಡರ ಅಂತ ಸುಮಕ್ಕ ಬಂದಿದೆ. ಇತ್ತಂಜಿ ಏತು ಲೈವ್ ಪಾಡ್ದೇರು ಮರ ಈ ಟೈಮ್ಗೆ ಏತು ಲೈವ್ ಉಂಡು ಗೊತ್ತುಂಡ ಪೂರ ತಾರಮರ ಎಲ್ಲಿಗೆ ಬರಬೇಕು ನಾನು ಅಂತ ಸುಮ್ಮಕ್ಕೆ ಹೇಳ್ತಿದ್ದಾರೆ. ನಾನು ಗೋಡೆಗೆ ಟಿಪ್ಪು ಅಂತ ಹೇಳ್ತಿದ್ದಾರೆ. ಗೋಲ್ಡನ್ ಗೀಟಿಗೆ ಬಣ್ಣದ ಅಂತ ಸಾರದಕ್ಕೆ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಾರದಕ್ಕ. ಕೋಡೆದ ಕಜಿಪು ಉಂಡು ಇತ್ತೆ ಉನೋಡು ಸರಿಪನ್ನ ಇತ್ತ ಉಂಪುಣ ಇತ್ತೇತ ಗಂಟೆ ಅಂಡಲ್ಪ ಎಲ್ಲಿ ಕೊಡ್ತೀಯ ಪ್ರಶಸ್ತಿ ಇದು ಸುಮಕ್ಕೆ ಹೇಳ್ತಿದ್ದಾರೆ. ಶಾರದಕ್ಕ ಥ್ಯಾಂಕ್ ಯು. ನೀನು ಮಂಗಳೂರು ಕುದುರೆ ಹತ್ತಿರ ಬನ್ನಿ ಅಂತ ಹೇಳ್ತಿದ್ದಾರೆ. ಮಂಗಳೂರು ಕುದುರೆ ಮುಖ ಒಲ್ಲಿ ಮಂಗಳೂರು ಉಜಿರೆಡು ಉಜಿರದಂಚಿ ಪೋಡತ ದಾದ ಕಜಿಪು ಸುಮಕ್ಕ ನಿಮ್ಮ ಪ್ರಶಸ್ತಿ ಕಾರ್ಯ ಇದೆ ಅಲ್ಲಿ. ಬೆಟ್ಟಿಂಗ್ ಕೇದಾರ ಗದ್ದೆ ನನಗ ಅಂತ ಹೇಳ್ತಿದ್ದಾರೆ. 8:30 ಅಂಡ 10 ಗಂಟೆ ಅಂಡ ಶಾರದಕ್ಕ ಥ್ಯಾಂಕ್ ಯು ಶಾರದಕ್ಕ ಥ್ಯಾಂಕ್ ಯು. ಏನ್ ಅಂದರೆ ನಾನು ಪಾಂಡೇಶ್ವರ ಬನ್ನಿ ಸುಮಕ ಅಂತ ಶರೀಫಣ್ಣ ಹೇಳ್ತಿದ್ದಾರೆ. ಶಾರದಕ್ಕೆ ಸಪೋರ್ಟ್ ಹೇಳ್ತಾರೆ. ಥ್ಯಾಂಕ್ ಯು. ಮತ್ತು ನನಗೆ ಬಿಲಿ ತುಂಬಿದ್ರಿ ಕಷ್ಟ ಅಂತ ಸುಮಕ್ಕೆ ಹೇಳಿದ್ರಿ. ನನ್ನ ಡಾರ್ಲಿಂಗ್ ನವೀನ್ ಬಂದ ಎಲ್ಲಿದ್ದೀಯಪ್ಪ ಎಲ್ಲಿಂದ ಬಂದೆ ಅಂತ ಹೇಳ್ತಿದ್ದಾರೆ. ಎಲ್ಲಿದ್ದಾರೆ ನವೀನ್? ನೀನು ಪಿಲಿ ಕುಲಕ್ಕೆ ಬನ್ನಿ ಅಲ್ಲಿ ಕೊಡ್ತೀನಿ ನಿಮಗೆ ಪ್ರಶಸ್ತಿ. ಹಾಯ್ ಪಾರಿವಾಳ ಅವರೇ ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು ಲೈವ್ ಬಂದದಕ್ಕೆ. ಪಾರಿವಾಳ ಅವರೇ ಊಟ ಆಯ್ತಾ? ಏನು ಸ್ಪೆಷಲ್ ನಿಮಗೆ? ಓಕೆ ಬರ್ತೀನಿ ಅಂತ ಸುಮ್ಮ ಕೇಳ್ತಿದ್ದಾರೆ. ಶರೀಫ್ ಬ್ರದರ್ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಪಾರಿವಾಳ ಅವರು. ಅಯ್ಯೋ ದೇವ. ಶಾರದಕ್ಕ ಥ್ಯಾಂಕ್ ಯು. ನವೀನ್ ಆಯಿತು ಸುಮಕ್ಕೆ ಹೇಳ್ತಿದ್ದಾರೆ. ಶಾರದಕ್ಕೆ ಸಪೋರ್ಟ್ ಹೊಡಿದ್ದಾರೆ. ಥ್ಯಾಂಕ್ ಯು ಸುಮಕ್ ಆಯಿತ. ಪ್ರವೀಣ್ ಪಾರಿವಾಳ ಅವರು ಹೇಳ್ತಿದ್ದಾರೆ. ನವೀನ್ ಊಟ ಆಗಿಲ್ಲ, ಇನ್ನೂ ಆಗಬೇಕು. ನಿಮ್ಮದು ಆಯಿತಾ ಊಟ ಅಂತ ಹೇಳ್ತಿದ್ದಾರೆ. ಸೂಪರ್ ಅಂತ ಮನೋಹರ್ ಹೇಳ್ತಿದ್ದೀರಿ. ನಂದು ಊಟ ಆಗಿಲ್ಲ ಬ್ರದರ್ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಹಾಯ್ ಜಗ್ಗು ಬ್ರದರ್ ಅಂತ ಎಮ್ಮಕ್ಕ ಬಂದರು. ಹಾಯ್ ಎಮ್ಮಕ್ಕ ಅವರೇ ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು ಲೈವ್ ಬಂದದಕ್ಕೆ. ಶಾರದಕ್ಕ ಥ್ಯಾಂಕ್ ಯು. ಮನೋಹರ್ನ ಥ್ಯಾಂಕ್ ಯು. ಲೈಕ್ ಡನ್. ಥ್ಯಾಂಕ್ ಯು ಪಾರಿವಾಳ ಅಲಿಯನ್ಸ್ ನವೀನ್ ಬ್ರೋ ಅಂತ ಹೇಳ್ತಿದ್ದಾರೆ.
ಶಾರಿಪಣ್ಣನವರು ಸೂಪರ್ ಅಂತ ಎಮಕ್ಕೆ ಹೇಳ್ತಿದ್ದಾರೆ. ಕೋಡೆ ಕೋಪ ಬತ್ತುಂಡು ನವೀನಿಗೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಕೋಪ ಭಯಂಕರ ಇತ್ತು ಬಾರೆ. ಊಟ ಆಯ್ತಾ ಅಂತ. ಊಟ ಆಯಿತು ಎಮಕ್ಕ, ನಿಮ್ಮದಾಯ್ತು ಊಟಕ್ಕೆ? ಕೇರಳಕ್ಕೆ ಹಾಯ್ ಹಾಯ್, ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು. ಓಕೆ, ನನಗೆ ಊಟ ಮಾಡಲಿಕ್ಕೆ ಜಗ್ಗನ್ನ, ನಾನು ಹೋಗಿ ಬರ್ತೀನಿ. ಬಾಯ್ ಬಾಯ್. ಓಕೆ ಶಾರಿಪಣ್ಣ, ಬಾಯ್ ಬಾಯ್. ಕೇರಳಕ್ಕ ಥ್ಯಾಂಕ್ ಯು ಕೇರಳಕ್ಕ. ನೀನು ಒಂದಾದ ಮೇಲೆ ಏಕೆ ದೂರವಾಗುವಿ ಅಂತ ಹೇಳ್ತಿದ್ದೀರಿ. ಶಾರದಕ್ಕ ಥ್ಯಾಂಕ್ ಯು. ಸುಮಕ್ಕ, ನನಗೆ ಕೋಪ ಬರಲ್ಲ, ಬಂದರೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಪಾರಿವಾಳ ಅವರು. ಅವನು ಇಲ್ಲಿ ಮಾತಿಗೆ ಅವನು ಕೇರಳಕ್ಕೆ ಥ್ಯಾಂಕ್ ಯು. ಬಾಯ್ ಶರೀಫ್ ಅಂತ ಹೇಳ್ತಿದ್ದಾರೆ ಸುಮಕ್ಕ. ನೀನು ಒಂದಾದ ಮೇಲೆ ಏಕೆ ದೂರ ಹೋಗಿ ಹೇಳ್ತಿದ್ದೆ. ನನಗೆ ಸುಮ್ಮನೆ ಕೆನಕ ಬರೋದು ಅಷ್ಟೇ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ನನ್ನ ಗಿಡದು ಅವರಲ್ಲಿ ಇವನಲ್ಲಿ ಮಾತಿಲ್ಲ ಕತೆಯಿಲ್ಲ ಅವನಲ್ಲಿ. ಥ್ಯಾಂಕ್ ಯು ಕೇರಳಕ್ಕ. ಶಾರದಕ್ಕ ಥ್ಯಾಂಕ್ ಯು ಕೇರಳಕ್ಕ ಥ್ಯಾಂಕ್ ಯು. ಲೈಕ್ ಕೊಡೋದವರು ಲೈಕ್ ಕೊಡಿ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಶಾರದಕ್ಕೆ ಥ್ಯಾಂಕ್ ಯು ಕೇರಳಕ್ಕೆ ಥ್ಯಾಂಕ್ ಯು. ಪಾರಿವಾಳ ಅವರೇ ಥ್ಯಾಂಕ್ ಯು. ಪಾರಿವಾಳ ಅವರೇ ಊಟ ಆಯ್ತಾ? ಎಂತ ಸ್ಪೆಷಲ್ ನಿಮಗೆ? ಕೇರಳಕ್ಕೆ ಥ್ಯಾಂಕ್ ಯು. ಏನೋ ಸ್ಪೆಷಲ್ ಇತ್ತಾ? ಇನ್ನೂ ಮಾಡಬೇಕಷ್ಟೇ ಊಟ. ಸುಮಕ್ಕ ಥ್ಯಾಂಕ್ ಯು. ಕೇರಳಕ್ಕೆ ಊಟ ಆಯ್ತಾ? ಕೇರಳ ಲೈಫ್ ಫಿಶ್ ಡನ್ನು ಅಂತ ಎಮ್ಮಕ್ಕೆ ಹೇಳ್ತಿದ್ದಾರೆ. ಸುಮಕ್ಕ ಥ್ಯಾಂಕ್ ಯು. ಬಂದೆಯ ಬಗಲ ಬೆಳಕಾಗಿ ಥ್ಯಾಂಕ್ ಯು. ಗುಡ್ ಲೈವ್ ಎಮ್ಮಕ್ಕೆ ಹೇಳ್ತಿದ್ದಾರೆ. ಶಾರದಕ್ಕೆ ಥ್ಯಾಂಕ್ ಯು. ಸುಮಕ್ಕ ಥ್ಯಾಂಕ್ ಯು. ಕೇರಳಕ್ಕೆ ಥ್ಯಾಂಕ್ ಯು. ಹೆಮ್ಮಕ್ಕ ಥ್ಯಾಂಕ್ ಯು. ಈ ಭೂಮಿ ಬಣ್ಣದ ಬುಗುರಿ ಇತ್ತು ಸುಮಕ್ಕೆ ಹೇಳ್ತಿದ್ದಾರೆ. ಹೆಮ್ಮಕ್ಕ ಥ್ಯಾಂಕ್ ಯು. ಬಣ್ಣದ ಬುಗುರಿ ಇತ್ತು ಸುಮಕ್ಕೆ ಹೇಳ್ತಿದ್ದಾರೆ. ಪಕ್ಕಾ ಪ್ರೊಫೆಷನಲ್ ಅಂತ ಶಾರದಕ್ಕೆ ಹೇಳ್ತಾರೆ. ಈ ಭೂಮಿ ಬಣ್ಣದ ಬುಗುರಿ ಇತ್ತು ಸುಮಕ್ಕೆ ಹೇಳ್ತಿದ್ದಾರೆ. ಊಟ ಮಾಡಬೇಕು ಬ್ರದರ್. ಎಷ್ಟೊತ್ತಿಗೆ ಊಟ? 11 ಗಂಟೆ ಆಯಿತು ಪಾರಿವಾಳ ಬ್ರೋ. ಥ್ಯಾಂಕ್ ಯು. ಈ ಭೂಮಿ ಬಣ್ಣದ ಬುಗುರಿ ಅಂತ ಹೇಳ್ತಿದ್ದಾರೆ. ಗಾಯತ್ರಿ ಭಟ್ ಅವರು ಬಂದರು. ಹಾಯ್ ಗಾಯತ್ರಿ ಭಟ್ ಅವರೇ, ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು ಲೈವ್ ಬಂದದಕ್ಕೆ. ಕಿರಣ್ ಸರಸ್ವತಿ ಅವರು ಬಂದರು. ಹಾಯ್ ಕಿರಣ್ ಸರಸ್ವತಿ ಅವರೇ, ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು. ಕೇರಳಕ್ಕೆ ಥ್ಯಾಂಕ್ ಯು. ಶಾರದಕ್ಕೆ ಥ್ಯಾಂಕ್ ಯು. ಲೈಕ್ ಡನ್. ಥ್ಯಾಂಕ್ ಯು ಗಾಯತ್ರಿ ಭಟ್ ಅವರೇ. ನಿಮ್ಮದು ಚಾನಲ್ ಇದೆಯಾ ಗಾಯತ್ರಿ ಭಟ್ ಅವರೇ? ಚಾನಲ್ ಇದೆಯಾ? ಸುಮಕ್ಕ ಥ್ಯಾಂಕ್ ಯು. ಕಿರಣಕ್ಕೆ ಸೂಪರ್ ವಾಯ್ಸ್ ಅಂತ ಕಿರಣಕ್ಕೆ ಹೇಳ್ತಿದ್ದೀರಿ. ಕಿರಣ ಸರಸ್ವತಿ ಅವರು ಹೇಳ್ತಿದ್ದೀರಿ. ಸುಮಕ್ಕ ಥ್ಯಾಂಕ್ ಯು. ಈ ಐಡಿಯಿಂದ ಕೂಡ ಕೊಡ್ತೀನಿ ಅಂತ ಜ್ವಾಲಾಮುಖಿ ಅವರು ಹೇಳ್ತಿದ್ದೀರಿ. ಓಕೆ ಜ್ವಾಲಾಮುಖಿ ಅಕ್ಕ. ಹೆಲೋ ಎವ್ರಿವಾನ್ ಅಂತ ಕಿರಣಕ್ಕೆ ಹೇಳ್ತಿದ್ದಾರಾ? ಕಿರಣಕ್ಕ ಇದು ಈ ಭೂಮಿ ಬಣ್ಣದ ಬುಗುರಿ ಅಂತ ಸುಮಕ್ಕೆ ಹೇಳ್ತಿದ್ದಾರೆ. ಕಿರಣ್ ಯಾರು ಇದು ಅಂತ ಹೇಳ್ತಿದ್ದಾರೆ. ಕಿರಣಕ್ಕವ ಅಂತ. ಲೈಕ್ ಕೊಡೋದವರು ಲೈಕ್ ಕೊಡಿ. ಶಾರದಕ್ಕ ಥ್ಯಾಂಕ್ ಯು. ಸುಮಕ್ಕ ಥ್ಯಾಂಕ್ ಯು. ಶಾರದಕ್ಕ ಥ್ಯಾಂಕ್ ಯು. ಕೇರಳಕ್ಕ ಥ್ಯಾಂಕ್ ಯು. ನಾನು ಪಾರಿವಾಳ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಎಸ್ ಬ್ರೂ ಅಂತ. ಓಕೆ, ಹಾಗಾದರೆ ಬ್ಲೂ ಬೇಕಾ ನಿಮಗೆ? ಗಾಯತ್ರಿ ಅಕ್ಕ ಬ್ಲೂ ಬೇಕಾ? ಓಕೆ ನನಗೊಂದು ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ಆಯಿತಾ? ಗಾಯತ್ರಿ ಅಕ್ಕ ವಿಡಿಯೋನೊಂದು ನೋಡಿ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೇವೆ. ಸುಮಾಸಿಸ್
ಡನ್ ಅಂತ ಯಮಕ್ ಹೇಳ್ತಿದ್ದಾರೆ. ಸುಮಕ್ಕ ಥ್ಯಾಂಕ್ ಯು ಬ್ರದರ್. ನಾನು ಅಕ್ಕ ಅಲ್ಲ ತಂಗಿ, ಎಲ್ಲಲ್ಲ ನೀವು ಅಕ್ಕ, ನಾನು ತಮ್ಮ. ಶಾರದಕ್ಕ, ಗಾಯತ್ರಿ ಮೇಡಮ್ ನಮಸ್ತೆ ಅಂತ ಹೇಳ್ತಿದ್ದಾರೆ. ನನಗೂ ಅನ್ನ ಗೊತ್ತಾಗಲ್ವೋ ಅದು ಕಿರಣಕ್ಕೆ ಹೇಳ್ತಿದ್ದಾರೆ. ಕಿರಣಕ್ಕೆ ಬ್ಲೂ ಬೇಡವಾ? ನನ್ನ ಫೋನ್ ಚೇಂಜ್ ಇಲ್ಲ ಅಂತ ಟೈಗರ್ ಅವರು ಹೇಳ್ತಿದ್ದಾರೆ. ಹಾಗೆ ಸಪೋರ್ಟ್ ಇದೆಯಾ ಕಿರಣಕ್ಕ? ಹೇಮಕ್ಕ ಥ್ಯಾಂಕ್ ಯು ಶಾರದಕ್ಕ ಥ್ಯಾಂಕ್ ಯು ಹೇಮ ಶಿಸ್ ಆಯಿ ಸುಮಕ್ ಹೇಳ್ತಿದ್ದಾರೆ. SISN ಅಂತ ಹೇಳ್ತಿದ್ದಾರೆ. ಕಿರಣ್ ಯಾರು ಗೊತ್ತಿಲ್ಲ ನನಗೆ ಅಂತ ಹೇಳ್ತಿದ್ದಾರೆ. ಆಯಿ ಪ ಪ್ರೀತಿಯ ಅಂತ ಹೇಳ್ತಿದ್ದಾರೆ. ಗಾಯತ್ರಿ ಅಕ್ಕನವರು. ಕೇರಳಕ್ಕ ಥ್ಯಾಂಕ್ ಯು ಲೈಕ್ ಕೊಟ್ಟೆ ಜಗ್ಗನ್ನ. ಓಕೆ ಕಿರಣಕ್ಕ ಥ್ಯಾಂಕ್ ಯು ಆಯು ಶಾರದ ಅಂತ ಗಾಯತ್ರಿ ಅಕ್ಕ ಹೇಳ್ತಿದ್ದಾರೆ. ಕೇರಳಕ್ಕ ಥ್ಯಾಂಕ್ ಯು ಶಾರದಕ್ಕ ಥ್ಯಾಂಕ್ ಯು ಈ ಬೇಡ ಜಗ್ಗನ್ನ ಅಂತ ಹೇಳ್ತಿದ್ದಾರೆ. ಓಕೆ ಗಾಯತ್ರಿ ಎಸ್ ಬ್ರೋ ಅಂತ ಗಾಯತ್ರಿ ಅಕ್ಕ ಹೇಳ್ತಿದ್ದಾರೆ. ಶಾರದಕ್ಕ ಥ್ಯಾಂಕ್ ಯು ಊಟ ಆಯ್ತಾ ನವೀನ್ ಅಂತ ಸುಮಕ್ ಹೇಳ್ತಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಅಂತ ಶಾರದಕ್ಕ. ನಾನು ಅದನ್ನು ಅಂತ ಹೇಳ್ತಿದ್ದೆ ಬಟ್ ಅಂತ ಶಾರದಕ್ಕೆ ಹೇಳ್ತಿದ್ದಾರೆ. ಓಕೆ ಬ್ರೋ ಅಂತ ಗಾಯತ್ರಿ ಅಕ್ಕ ಹೇಳ್ತಿದ್ದಾರೆ. ಊಟ ಆಗಿಲ್ಲ ಸುಮಕ್ಕ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಈ ಭೂಮಿ ಬಣ್ಣದ ಬುಗುರಿ ಅಂತ ಸುಮಕ್ ಹೇಳ್ತಿದ್ದಾರೆ. ನನ್ನ ಫೋನ್ ಚೇಂಜ್ ಇಲ್ಲ ಟೈಗರ್ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಓಕೆ ಇದು ಸುಮಕ್ ಹೇಳ್ತಿದ್ದೀರಿ. ಈ ಭೂಮಿ ಬಣ್ಣದ ಬಗುರಿ ಅಂತ ಸುಮಕ್ ಹೇಳ್ತಿದ್ದೀರಿ. ಸೂಪರ್ ಅಂತ ಎಮ್ಮಕ್ಕೆ ಹೇಳ್ತಿದ್ದಾರೆ. ಊಟ ಆಯ್ತಾ ಟೈಗರ್ ಅಂತ ಕಿರಣಕ್ಕೆ ಹೇಳ್ತಿದ್ದೀರಿ. ಈ ಭೂಮಿ ಬಣ್ಣದ ಬಗುರಿ ಅಂತ ಸುಮಕ್ ಹೇಳ್ತಿದ್ದೀರಿ. ಎಸ್ ಅಂತ ಕಿರಣಕ್ಕೆ ಹೇಳ್ತಿದ್ದೀರಿ. ನಿಮ್ಮದು ಮ್ಯಾರೇಜ್ ಆಗಿದೆಯಾ ಬ್ರೋ ಅಂತ ಶಾರದಕ್ಕೆ ಹೇಳ್ತಿದೆ. ಆಗಿದೆ ಶಾರದಕ್ಕ ಮ್ಯಾರೇಜ್ ಆಗಿದೆ. ಈ ಬಣ್ಣದ ಬುಗುರಿ ಡನ್ ಅಂತ ಹೇಳ್ತಿದ್ದಾರೆ ಶಾರದಕ್ಕ. ಹೌದು ಕಿರಣ್ ಓಕೆ ಗೊತ್ತು, ಸುಮ್ಮನೆ ಕೇಳಿದಷ್ಟೇ ಈತ ಪಾರಿವಾಳ ಅವರು ಹೇಳ್ತಿದೆ. ಶಾರದಕ್ಕೂ ಥ್ಯಾಂಕ್ ಯು ಬಣ್ಣ ಲೋಕ ಅಂತ ಹೇಮಕ್ಕೆ ಹೇಳ್ತಿದ್ದಾರೆ. ಟೈಗರ್ ಊಟ ಆಯ್ತಾ ಅಂತ ಕಿರಣಕ್ಕೆ ಹೇಳ್ತಿದೆ. ನಿಮಗೆ ತುಳು ಬರುತ್ತಾ ಬ್ರೋ? ನನಗೆ ತುಳು ಬರ್ತದೆ. ತುಳು ಬರ್ಪುಣು ತುಳು ಸೋಕು ಬರ್ಪುಣು. ಗಾಯತ್ರಿ ಅಕ್ಕ ಈ ಭೂಮಿ ಬಣ್ಣದ ಬುಗುರಿ ಅಂತ ಹೇಳ್ತೀವಿ. ಶಾರದಕ್ಕ ಥ್ಯಾಂಕ್ ಯು ಸುಮಕ್ಕ ಥ್ಯಾಂಕ್ ಯು ಶಾರದಕ್ಕ ಥ್ಯಾಂಕ್ ಯು ಸುಮಕ್ಕ ಥ್ಯಾಂಕ್ ಯು ಶಾರದಕ್ಕ ಥ್ಯಾಂಕ್ ಯು. ಜೈ ಶ್ರೀರಾಮ್ ಅಂತ ಯಮಕ್ಕೆ ಸುಮಕ್ಕ ಥ್ಯಾಂಕ್ ಯು ಸುಮಕ್ಕ ನಂದು ಆಗಿಲ್ಲ ಕಿರಣ್ ಮಾಡಬೇಕು ಇವಾಗ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಈ ಭೂಮಿ ಬಣ್ಣದ ಬುಗುರಿ ಇದು ಸುಮಕ್ಕ ಹೇಳ್ತಿದ್ದಾರೆ. ನಿಮ್ಮದು ಆಯ್ತು ಕಿರಣ್ ಏನು ಊಟ ಏನು ಅಂತ ಹೇಳ್ತಿದ್ದಾರೆ ಪಾರಿವಾಳ ಅವ್ರಿಗೆ. ಹೇಳಕ್ಕ ಥ್ಯಾಂಕ್ ಯು ಭೂಮಿ ಬಣ್ಣದ ಬುಗುರಿ ಸುಮಕ್ಕ ಹೇಳ್ತಿದ್ದಾರೆ. ಕಿರಣಕ್ಕ ಥ್ಯಾಂಕ್ ಯು ಕೇರಳಕ್ಕ ಥ್ಯಾಂಕ್ ಯು. ಈ ಭೂಮಿ ಬಣ್ಣದ ಬುಗುರಿ ಅಂತ ಸುಮಕ್ಕ ಹೇಳ್ತಿದ್ದಾರೆ. ಸಾಂಗ್ ಬರ್ಲಿ ಟೈಗರ್ ಅಂತ ಹೇಳ್ತಿದ್ದಾರೆ ಕಿರಣಕ್ಕನವರು. ಶಾರದಕ್ಕ ಥ್ಯಾಂಕ್ ಯು ಸುಮಕ್ಕ ಥ್ಯಾಂಕ್ ಯು ಶಾರದಕ್ಕ ಥ್ಯಾಂಕ್ ಯು. ಜೈ ಬಜರಂಗ ಬಲಿ ಹೇಮಕ್ಕೆ ಹೇಳ್ತಿದ್ದಾರೆ. ಸುಮಕ್ಕನವರು ಈ ಭೂಮಿ ಬಣ್ಣದ ಬಗುರಿ ಹೇಳ್ತಿದ್ದಾರೆ. ಕಿರಣ ಹೌದು ಬರಲಿ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಯಾವ ಸಾಂಗ್ ಬೇಕು ಅಂತ ಹೇಳ್ತಿದ್ದಾರೆ ಕಿರಣಕ್ಕನ ಪಾರಿವಾಳ ಅವರು. ಶಾರದಕ್ಕೆ ಥ್ಯಾಂಕ್ ಯು ಸುಮಕ್ಕ ಥ್ಯಾಂಕ್ ಯು ದಾರೆ ಅಂತ ಹೇಮಕ್ಕೆ ಹೇಳ್ತಿದ್ದಾರೆ. ಶಾರದಕ್ಕ ಥ್ಯಾಂಕ್ ಯು ಸುಮಕ್ಕ ಥ್ಯಾಂಕ್ ಯು ನನಗಾಗಿ. ಶಾರದಕ್ಕೆ ಹೇಳ್ತೇವೆ ಪ್ರೀತಿಯ ಪಾರಿವಾಳ ಹಾರಿ ಹೋಯಿತು ಗೆಳೆಯ, ಮನಸ್ಸಿಗೆ ತಲವಲ ಆಡಿ ಹೋಯಿತು ಗೆಳೆಯ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಸುಮಕ್ಕ ಥ್ಯಾಂಕ್ ಯು ಕಿರಣಕ್ಕ ಥ್ಯಾಂಕ್ ಯು ಶಾರದಕ್ಕೆ ಥ್ಯಾಂಕ್ ಯು ವಾವ್ ಸೂಪರ್ ಟೈಗರ್ ಅಂತ ಕಿರಣಕ್ಕೆ ಹೇಳ್ತಿದ್ದೀರಿ. ಶಾರದಕ್ಕೆ ಥ್ಯಾಂಕ್ ಯು. ಹೇಮಕ್ಕ ಚಿಕ್ಕಮಂಗಳೂರು ಅಂತ ಡಿ ಗುಂದಲವಿ ಇದು ಕೇರಳಕ್ಕೆ ಹೇಮ ಶಿಸ್ತಾರ ಕೊಟ್ಟಿದ್ದೀನಿ ಇದು ಕೇರಳಕ್ಕೆ ಹೇಳ್ತಿದ್ದಾರೆ. ಈ ಭೂಮಿ ಬಣ್ಣದ ಬಗುರಿ ಸುಮಕ್ಕೆ ಹೇಳ್ತಿದ್ದಾರೆ. ಈ ಭೂಮಿ ಬಣ್ಣದ ಬಗುರಿ ಈತಿದೆ ನನಗಾಗಿ ಈತ ಶಾರದಕ್ಕೆ ಹೇಳ್ತಿದ್ದೆ. ಕಿರಣಕ್ಕೆ ಎಲ್ಲೋ ಸುಮ ಅಂತ ಹೇಳ್ತಿದ್ದಾರೆ ಕಿರಣಕ್ಕ. ಓಕೆ ಓಲು ಬ್ರು ಅಂತ ಹೇಳ್ತಿದ್ದಾರೆ ಗಾಯತ್ರಿ ಅಕ್ಕನವರು. ನಮ್ಮದು ಇಂತಲ ಅಮೂಲ್ಯ ಪುತ್ತೂರು ಗಾಯತ್ರಿಕ್ಕೆ ಈರ್ನೋಲು ಊರು. ಹೇಮಕ್ಕ ಆಶನ ಅಂತ ಹೇಳ್ತಿದ್ದಾರೆ. ನಾನು ಒಂದು ತೀರ ನೀನು ಒಂದು ತೀರ ನಡುವೆ ಫೋನ್ ಮೆಸೇಜ್ ಹತ್ತಿರ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಜೈ ಶ್ರೀರಾಮ್ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಮಂಗಳೂರು ಅಂತ ಹೇಮಕ್ಕೆ ಹೇಳ್ತಿದ್ದಾರೆ.
ಕಿರಾಣ ಆಯಿ ಅಂತ ಸುಮಕ್ ಹೇಳ್ತಿದ್ರು, ಜ್ವಾಲಾಮುಖಿ ಐಡಿಯಿಂದ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಮೈಸೂರು ತಿಮ್ಮಕ್ಕ ಹೇಳ್ತೀವಿ, ಸುಮಕ್ಕ ಸೂಪರ್ ಅಂತ ಕಿರಣ. ಹೌದಾ ಟೈಗರ್ ಅಂತ ಕಿರಣಕ್ಕೆ ಕೇಳ್ತಿದ್ದಾರೆ. ಸುಮಕ್ಕ ಸೂಪರ್ ಅಂತ. ಹೆಲೋ ಎವ್ರಿ ಒನ್, ಊಟ ಆಯ್ತಾ ಅಂತ ಕಿರಣಕ್ಕೆ ಕೇಳ್ತಿದ್ದಾರೆ. ಆಗುಂಬಿ ಅಂತ ಹೇಳ್ತಿದ್ದಾರೆ ಹೇಮಕ್ಕನವರು. ಬ್ರೋ ಓಕೆ ಓಕೆ ಶಾರದಕ್ಕ, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಕೇರಳಕ್ಕ, ಥ್ಯಾಂಕ್ ಯು ಶಾರದಕ್ಕ, ಥ್ಯಾಂಕ್ ಯು ಕೇರಳಕ್ಕ, ಥ್ಯಾಂಕ್ ಯು ಶಾರದಕ್ಕ, ಥ್ಯಾಂಕ್ ಯು ಸುಮಕ್ಕ, ಥ್ಯಾಂಕ್ ಯು ಶಾರದಕ್ಕ, ಥ್ಯಾಂಕ್ ಯು ಸುಮಕ್ಕ, ಥ್ಯಾಂಕ್ ಯು ಕೇರಳಕ್ಕ, ಥ್ಯಾಂಕ್ ಯು. ಓಕೆ ಶಾರದಕ್ಕ, ಥ್ಯಾಂಕ್ ಯು ಸುಮಕ್ಕ, ಥ್ಯಾಂಕ್ ಯು ಶಾರದಕ್ಕ, ಥ್ಯಾಂಕ್ ಯು ಕೇರಳಕ್ಕ, ಥ್ಯಾಂಕ್ ಯು ಕಿರಣಕ್ಕ, ಥ್ಯಾಂಕ್ ಯು ಸುಮಕ್ಕ, ಥ್ಯಾಂಕ್ ಯು ಶಾರದಕ್ಕ, ಥ್ಯಾಂಕ್ ಯು ಕೇರಳಕ್ಕ, ಥ್ಯಾಂಕ್ ಯು. ಸೂಪರ್ ವಿಡಿಯೋ ಕಿರಣಕ್ಕೆ ಹೇಳ್ತಿದ್ದಾರೆ. ಸೂಪರ್ ವಿಡಿಯೋ ಕಿರಣಕ್ಕೆ ಹೇಳ್ತಿದ್ದಾರೆ. ಸುಮಕ್ಕ, ಥ್ಯಾಂಕ್ ಯು. ಸುಮಾ ಅಕ್ಕ ಏನೋ ಮಾಡಿದ್ದೀಯಾ ಊಟಕ್ಕೆ ಇವತ್ತು ಅಂತ ಪಾರಿವಾಳ ಅವರು ಕೇಳ್ತಿದ್ದಾರೆ. ಸುಮಕ್ಕ, ಥ್ಯಾಂಕ್ ಯು. ಶೀನುಬ್ರು ಹಾಯ್ ವೆಲ್ಕಮ್ ಟು ಲೈವ್. ನಿಮಗೆ ಶೀನುಬ್ರು ಹೇಗಿದ್ದೀರಾ? ಭಾರಿ ಅಪರೂಪದವರು ಮಾರ, ಈಚೆ ಬರುವುದೇ ಇಲ್ಲ ನೀವು ಮಾರ. ಶಾರದಕ್ಕ, ಥ್ಯಾಂಕ್ ಯು ಶೀನುಬ್ರು, ಥ್ಯಾಂಕ್ ಯು ಕೇರಳಕ್ಕ, ಥ್ಯಾಂಕ್ ಯು ಶಾರದಕ್ಕ, ಥ್ಯಾಂಕ್ ಯು. ಲೈಕ್ ಡನ್, ಥ್ಯಾಂಕ್ ಯು ಶೀನುಬ್ರು. ಕಿರಣ್ ಲೈವ್ ಮಾಡಿಲ್ವಿ ಇವತ್ತು? ಮಾಡಿದ್ದಾರೆ ಕಿರಣಕ್ಕೆ ಲೈವ್ ಮಾಡಿದ್ದಾರೆ. ಹಾಗೆ ಮನೋನಿ ಮೀನು ಸಾಂಬಾರ್ ಅಂತ ಸುಮಕ್ಕೆ ಹೇಳ್ತಿದ್ದಾರೆ. ಶಾರದಕ್ಕ, ಥ್ಯಾಂಕ್ ಯು. ಜಗ್ಗನ್ನ ಊಟ ಆಯಿತು ಶೀನುಬ್ರು, ನಿಮ್ದಾಯ್ತು ಊಟ? ಶಾರದಕ್ಕ, ಥ್ಯಾಂಕ್ ಯು ಶೀನುಬ್ರು, ಥ್ಯಾಂಕ್ ಯು. ಭೂಮಿ ಬಣ್ಣದ ಬಗುರಿ ಇದು ಸುಮಕ್ಕೆ ಹೇಳ್ತಿದ್ದಾರೆ. ಶಾರದಕ್ಕ, ಥ್ಯಾಂಕ್ ಯು ಶೀನುಬ್ರು, ಥ್ಯಾಂಕ್ ಯು ಶಾರದಕ್ಕ, ಥ್ಯಾಂಕ್ ಯು ಶೀನುಬ್ರು, ಥ್ಯಾಂಕ್ ಯು. ಪೋಪೆ ಓಕೆ ಸುಮಕ್ಕ, ಥ್ಯಾಂಕ್ ಯು. ಪ್ಲೀಸ್ ಫ್ರೆಂಡ್ಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಅಂತ ಶ್ರೀನಿವಾಸ ಬ್ರೋ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಊಟ ಆಯ್ತಾ ಫ್ರೆಂಡ್ಸ್ ಅಂತ ಹೇಮಕ್ಕೆ ಹೇಳ್ತಿದ್ದಾರೆ. ಶ್ರೀನುಬ್ರು ಸಪೋರ್ಟ್ ಆಡಿದ್ದಾರೆ. ಥ್ಯಾಂಕ್ ಯು. ಪೋಪೆ ಓಕೆ ಬುಧವಲೆ ಓಕೆ ಬ್ರೋ. ಗುಡ್ ನೈಟ್ ಶಾರದಕ್ಕ, ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಓಕೆ ಸುಮಕ್ಕ, ಥ್ಯಾಂಕ್ ಯು. ಜಗ್ಗು ಬ್ರದರ್ ಊಟ ಮಾಡಿ ಬರ್ತೀನಿ, ನಾನು ಇದೆ. ಓಕೆ ಪಾರಿವಾಳ ಬ್ರೋ, ಥ್ಯಾಂಕ್ ಯು ಸುಮಕ್ಕ, ಥ್ಯಾಂಕ್ ಯು ಕೇರಳಕ್ಕ, ಥ್ಯಾಂಕ್ ಯು ಶೀನು ಬ್ರೋ, ಥ್ಯಾಂಕ್ ಯು. ಗಿಫ್ಟ್ ತಗೊಳ್ಳಿ ಅಂತ ಹೇಮಕ್ಕೆ ಕೇಳ್ತಿದ್ದಾರೆ. ಶೀನು ಬ್ರೋ, ಥ್ಯಾಂಕ್ ಯು ಕೇರಳಕ್ಕ, ಥ್ಯಾಂಕ್ ಯು ಕೇರಳಕ್ಕ, ಬಾಯ್ ಅಂತ ಬಾಯ್ ಕೇರಳಕ್ಕ, ಥ್ಯಾಂಕ್ ಯು ಸಪೋರ್ಟ್ ಮಾಡೋದಕ್ಕೆ. ಹೇಮಕ್ಕ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಹೇಮಕ್ಕ. ಮುಗೀತು ಕಮೆಂಟ್ ಮುಗೀತು. ಥ್ಯಾಂಕ್ ಯು ಹೇಮಕ್ಕ ಅವರೇ. ಹೇಮಕ್ಕನಿಗೆ ಏನು ಸ್ಪೆಷಲ್ ಇವತ್ತು? ಸೂಪರ್, ಥ್ಯಾಂಕ್ ಯು. ನನಗೆ ಇವತ್ತು ಬಟಾಟೆ ಪಲ್ಯ. ಅದು ಗಗ್ಗುಜ್ಜಿ ಎಲ್ಲ ಮರ, ಜಗ್ಗುಜ್ಜಿ ಆಗಿದೆ.
ಧೀರೆ ಧೀರೆ ಅಂಬರ ಪರ್ ಮಂಗಳೂರಿನಲ್ಲಿ ಮಳೆ ಇದೆಯಾ? ಮಳೆ ಇಲ್ಲ ಇಲ್ಲಿ. ಇಲ್ಲಿ ಮಳೆ ಇಲ್ಲ. ಏಮಕ್ಕ ನಿಮ್ಮದು ಆಚೆ ಮಳೆ ಉಂಟಾ? ನಿಮ್ದೆಲ್ಲಿ ಬ್ಯಾಂಗ್ಳೂರಲ್ಲ? ಇಲ್ಲಿ ಮಳೆ ಇಲ್ಲ. ಹೌದಾ, ಇಲ್ಲಿ ಮಳೆ ಇಲ್ಲ. ನಿಮಗೆ ಒಂದು ಸಬ್ಸ್ಕ್ರೈಬ್ ಕೊಡ್ತೇನೆ ಆಯಿತಾ? ನನ್ನ ಸಪೋರ್ಟ್ ಇದ್ದೀನಿ. ಕಮೆಂಟ್ ಹಾಕ್ಬೇಕಾ? ಬೇಡಲ್ಲ. ಚಿಕ್ಕಮಂಗ್ಳೂರು, ಚಿಕ್ಕಮಂಗ್ಳೂರು ಒಳ್ಳೆ ಪ್ಲೇಸ್ ಅಲ್ಲ ಮಾರೆ. ಒಳ್ಳೆ ಪ್ಲೇಸ್ ಅಲ್ಲ ಚಿಕ್ಕಮಂಗ್ಳೂರು. ಅದಕ್ಕೆ ರಿಟರ್ನ್ ಬೇಡ ಆಯ್ತಾ? ನೋಡಲಿಕ್ಕೆ ಚಾನಲ್ ಒಂದೇ ಲೆಕ್ಕ ಉಂಟು, ಅದು ಸಪೋರ್ಟ್ ಐ ಡಿ. ಅದೇ ಇನ್ನೊಂದರಲ್ಲಿ ಚಟ್ಟಿಪಾಳ್ಯ ಚಾಮುಂಡೇಶ್ವರಿ ಅಮ್ಮನ ದೇವಾಲಯ ಅಂತ ಉಂಟು. ದೇವರ ಕ್ಲಿಪ್ಪು ಯಾವ್ದಾದ್ರು ನೋಡ್ತಾ ಇದ್ದೀನಿ. ಸಪೋರ್ಟ್ ಐಡಲ್ಲಿ ಒಂದು ಕೊಡ್ತೇವೆ. ಮುಂಚೆ ನೋಡಿ ಬುತ್ತಿ ಉಳಿತಲ್ಲ ತೆಕ್ಕು ನೋಡಿ ಮರತ್ತು ನೋಡಿದ್ರೆ ಮರಟ್ಟಿಲ್ಲ ಮಾಲಿ
ಹಾಯ್ ಹಾಯ್ ಅಭಿಕಕ್ಕ ಹಾಯ್. ಏನು ಊಟ? ಊಟ ಇದು ಬಟಾಟೆ ಸಾಂಬಾರು. ಇನ್ನೆಂತ ಊಟ ಅಭಿಕಕ್ಕ? ಏನು ಸ್ಪೆಷಲ್ ಮಾಡಿದಿರಿ? ಮತ್ತೆ ಸಮಾಚಾರ ನಿಮ್ಮ ನಿಮ್ಮದು ಊಟ ಆಯ್ತಾ ಅಭಿಕಕ್ಕ? ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಭಿಕಕ್ಕ, ಥ್ಯಾಂಕ್ ಯು. लाइक करो, सपोर्ट करो. जय श्री राम. जगन जप जप चुपले राइट ಹಾಯ್ ಹಾಯ್ ರೇಜಕ್ಕ ಹಾಯ್ ವೆಲ್ಕಮ್ ಟು ಲೈ. ನಿಮಗೆ ಅವಿಕಲಾಗ್ ಡನ್ ಅಂತ ಹೆಮ್ಮಕ್ ಕೇಳ್ತಿದ್ದಾರೆ. ಡನ್ ಥ್ಯಾಂಕ್ ಯು ರೇಂಜಕ್ಕ, ಥ್ಯಾಂಕ್ ಯು ರೇಂಜಕ್ಕ. ಊಟ ಆಯ್ತಾ ನಿಮ್ಮದು? ಕೋಳಿ ಪುಂಡಿ ಊಟ ಮಾಡಿದಾರ? ತಿಂದ್ರ ಕೋಳಿ ಸಾರು ಮತ್ತು ಪುಂಡಿ?
ಹೌದಾ, ಕೋಳಿ ಪುಂಡಿ ಕೋಳಿ ಪುಂಡಿ ಕೋಡೆನ ಇನ್ನೆತ್ತ ಇನ್ನೇ ಕೋಡೆ. ಜಾಲಿ 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 ಅವು ಖಾಲಿ ಖಾಲಿ ಅವು ಖಾಲಿ ಆತಂಡ మీరు అప్పగండి తింటారు ఖాళీ అది ఇప్పుడు ಎಂಕಂದೇನಿ ಬಟಾಟೆ ಬಟಾಟೆ ಪಲ್ಯ ಕೋಡೆ ಕೋಡೆ ಅಂಡ ಎತ್ತುಂಡು ಲೈವ್ ಕೂಡ ಎತ್ತುಂಡು ಚಿಕನ್ ಪುಲಿ ಮುಂಚಿ ಕಿರಣಕ್ಕ ಥ್ಯಾಂಕ್ ಯು ಸೂಪರ್ ಸೂಪರ್ ಹೋ ಹೋ ಅಂತ ಹೇಳ್ತಿದ್ದಾರೆ. ಸೂಪರ್ ಥ್ಯಾಂಕ್ ಯು ರಂಜಕ್ಕ. WH ದಾಲ ಬರ್ತುಜಿ WH ದಾಲ ದುಂಬು ಪುಜಿ ರೇಂಜಕ್ಕ ಕೂಕು ಬರ್ಸಜ್ಜಿ 3 ವರ್ಷ ಸೆಕೆಂಡ್ ಭಯಂಕರ ಸೆಕೆಂಡ್ ಅಂಚಿ ಬೆಳ್ತಂಗಡಿ ಅಂಚಿ ಪೂರ ಬರ್ಸ ಉಂಡಿಗೆ ಮೂಲಿ ಇಂಕ್ಲಲ್ಪ ಬರ್ಸನಿಜ್ಜಿ ಪುತ್ತೂರು ಬರ್ಸನಿಜ್ಜಿ WH ದುಂಬು ಪೂಪುಜಿ ಎಲ್ಲ ದೀಪವನ ಓಕೆ ಇರಿಗೆ ಟೈಮ್ ಇಪ್ಪನದಿಲ್ಲ ತೊಂದರೆ ಅಜ್ಜಿ ಗಡಿ ಬಿಡಿಜ್ಜಿ ಅಯ್ಯ ಅಪ್ಲೈ ಮಲ್ಪೇರ ನಮಕ್ಕೆ ಆಪುಂಡಿ ರೇಂಜ್ ಅಕ್ಕ ಬುಕ್ ಬಚ್ಚ ಬುಕ್ ಎಲ್ಲ ಮೆಸೇಜ್ ಮಲ್ಪೇರಿ ಹೆಲೋ ಎವ್ರಿವನ್ ನಮಸ್ಕಾರ ಏರಿ ಯಾ ತಿಂತಿದ್ದೆ ಅವು ಚಡ್ಡಿ ಅದನ್ನ ತಲೆಗೆ ಅದನ್ನು ಎಕ್ಲ ಒಣ ಸಾತನು ಈ ಬಂದು ನಿಕ್ಲು ಬಂದ ನಿಕ್ಲು ಉಳ್ಳೆ ಬರ್ಪೆತ್ತರಿ ಒಣ ಸಾಂಡ ನಿಜ ಫುಲ್ಲು ಪಾರ್ದುಂಡು ಇದ್ದಿ ನಿಕ್ಲು ಬರ್ಪಾರ ಬಲೆ ಪಂಡೆ ಉಂಗೆ ಒಣ ಸಾಂಡೆ ಮುಂಗಲ್ಲ ನೋಡಿ ನಿಕ್ಲು ಬಲೆ ಉಳ್ಳೆ ಥ್ಯಾಂಕ್ ಯು ರೇಂಜಕ್ಕ ಥ್ಯಾಂಕ್ ಯು. ಏತು ಗಂಟೆ ಅಂಡಲ್ಪ ರೇಂಜಕ್ಕ చెప్పిన టైం అంట నీకు ಬಂದೆಯ ಬಾಗಿಲ ನಾಳಕಾಗಿ ಯೂಸ್ಫುಲ್ ಥ್ಯಾಂಕ್ ಯು ಕಿರಣಕ್ಕೆ ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ರೇಂಜಕ್ಕ ಥ್ಯಾಂಕ್ ಯು. ನೀವು ಅದರಲ್ಲಿ ಲೈವ್ ಮಾಡೋದಿಲ್ವ ಈಗ? ರೇಂಜಕ್ಕ ಐಟ್ ಲೈವ್ ಮಲ್ಪುಜಾರ ಮುಕೊಂಜ ಐಟ್ ಲೈವ್ ಮಲ್ಪುಜಾರ ಇಂಕ ನೋಟಿಫಿಕೇಶನ್ ಬರ್ಪುಜಿ. ಅವಲ ಮೋನ ಅಂಡ ಐಲ್ಲ ಮೋನ ಮಲ್ತಾರ ಮುಕೊಂಜ ಚಾನಲ್
ಎಂತ ಸ್ಪೆಷಲ್? ಕಿರಣ ಕಡೆಗೆ ಎಂತ ಸ್ಪೆಷಲ್? ಎಂತ ಎಂತ ನಿಮ್ಮಲ್ಲೆಲ್ಲ ಅವರ ರೇಂಜ್ ಅಕ್ಕನಲ್ಲಿ ಕೇಳಿದ್ದು. ಅವ್ರದ್ದು 2 ಚಾನಲ್ ಉಂಟು, ಹಾಗೆ ಅದು ಸಹ ಮೌನ ಆಯ್ತಾ ಅಂತ ಇನ್ನೊಂದು ಚಾನಲ್. ಅವ್ರು ಲೈವ್ ಮಾಡ್ತಿದ್ರು, ಈಗ ಲೈವ್ ಬರೋದು ನನಗೆ ನೋಟಿಫಿಕೇಶನ್ ಬರುದಿಲ್ಲ, ಹಾಗೆ ಕೇಳಿದ್ದು ನಾನು, ಅದು ಸಹ ಮೌನ ಆಯ್ತಾ ಅಂತ. ರೇಂಜ್ ಅಕ್ಕ, ನನ್ನ ಡಿ ಪಿ ಹೇಗಿದೆ? ಎಂತ ಹೇಳಲಿಲ್ಲ ಮಾರ್ರೆ, ನನ್ನ ಚಾನಲ್ ಇದಾಗಿ ಹೊಸತಾಗಿದ್ದಲ್ಲ ಈಗ. ಈಗ ನೋಡಿ ವೈಟಿಯಲ್ಲಿ ಹುಡುಕಿದ್ರೆ ನನ್ನದೇ ಸಿಗುದು. ಈಗ ನನ್ನದೇ ಹೆಸರು ಹಾಕಿದ್ರೆ ಇನ್ನೊಂದು ಪುಸ್ತಕ ಆಗಿದೆ. ಅದೇಗೆ ಲೈವ್ ಮಾಡಲ್ಲ, ಮೌನ ಆಯ್ತಾ ಅಂತ ಹೇಳ್ತಿದ್ದಾರೆ. ರೇಂಜಕ್ಕನದು ಮೌನ ಆಗಿದೆ, ಲೈವ್ ಮಾಡಲ್ವಾ? ಹಾಗೆ ನೋಟಿಫಿಕೇಶನ್ ಬರ್ತಿಲ್ಲ, ಅದೆಂತಕ್ಕೆ ಪುಸ್ತಕ ಆಯಿತು? ನಿಮ್ಮ ಲಾಗ್ ಚೆನ್ನಾಗಿದೆ, ಥ್ಯಾಂಕ್ ಯು ರೇಂಜಕ್ಕ. ಈಗ ನೋಡಿ ವೈಟಿಯಲ್ಲಿ ಉಂಟಲ್ಲ, ಹೋಗಿಂತಲ್ಲ ಜಗ್ಗು ತುಳು ಕನ್ನಡ ಅಂತ ಹಾಕಿದ್ರಂಟಲ್ಲ, ನನ್ನದೇ ಬರುದು, ಬೇರೆ ಯಾರ್ದು ಬರುದಿಲ್ಲ. ನಾನು ಚೆಕ್ ಮಾಡಿದ್ದೆ. ಎಂ ಬಿ ಪಾಟೀಲ್ ಅವರು ಬಂದರು. ಹಾಯ್ ಎಂ ಬಿ ಪಾಟೀಲ್ ಅವರೇ, ವೆಲ್ಕಮ್ ಟು ಲೈವ್. ನಿಮಗೆ ನಮಸ್ತೆ. ಊಟ ಆಯ್ತಾ ನಿಮ್ಮದು? ಲೈವ್ಗೆ ಒಂದು ಲೈಕ್ ಕೊಡಿ. ಇನ್ನೊಂದು ಚಾನಲ್ಗೆ ಟೈಮ್ ಇಲ್ಲ. ಹೌದಾ? ಒಂದನ್ನು ಮೇಂಟೈನ್ ಮಾಡಿ ಫಾಸ್ಟ್. ಒಂದು ಚಾನಲ್ ಸಾಕಾಗಿದೆ. ಹೌದು, ಈಗ ಒಂದರನ್ನೇ ಇದು ಮಾಡಿ, ಇದರಲ್ಲಿ ಜಾಸ್ತಿ ಇದು ಮಾಡಿ. ಹೌದಾ ಅಂತ ಕಿರಣ ಕೇಳ್ತಿದ್ದಾರೆ. ಇದೇ ಮಾಡಿ. ಹೌದು ಮಾರ್ರೆ, ಸಾಕಾಗಿದಲ್ಲ. ರೇಂಜ್ ಕಿಚನ್ ವಿಡಿಯೋಸ್ ಡನ್ ಅಂತ ಹೇಳ್ತಿದ್ದಾರೆ. ಅವರಿಗೆ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಆಯ್ತಾ ಯಮ್ಮಕ್ಕ. ಊಟ ಆಯ್ತಾ ನಿಮ್ಮದು ಸಹ? ನಮ್ದಾಯ್ತು. ನಿಮ್ದಾಯ್ತಾ ಊಟ? ಪಾಟೀಲ್ ಅವರಿಗೆ ಚಾನಲ್ ಇದೆಯಾ? ನನಗೊಂದು ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯ್ತಾ. ಚಾನಲ್ ಇಲ್ವಾ ನಿಮಗೆ? ಓಕೆ, ಒಂದು ಸಬ್ಸ್ಕ್ರೈಬ್ ಕೊಡಿ. ಶಾರ್ಟ್ ವಿಡಿಯೋ ನೋಡಿ ಒಂದು ಸಬ್ಸ್ಕ್ರೈಬ್ ಕೊಡಿ ಎಂ ಬಿ ಪಾಟೀಲ್ ಅವರೇ. ಥ್ಯಾಂಕ್ ಯು ಬಂದದಕ್ಕೆ. ನೀವು ಅಷ್ಟು ಬೇಗ ಮೌನ ಮಾಡಿ ಅಂತ ಕಿರಣ ಕೇಳಿದ್ರೆ ಅದು ಸಾರಿ. ಇನ್ನೊಂದು ಚಾನಲ್, ಹೌದಾ? ಆಗುದಿಲ್ಲಲ್ಲ ನಿಮಗೆ, ಆದರೆ ಮನೆಯದೇ ಕೆಲಸ ಆಗಬೇಕು. ಇನ್ನೊಂದು ಇಲ್ಲದ ಕೆಲಸ ಪುರ ಆವಡು ಮಾತಲಾವಡು ಬುಕ್ಕ ಊಟಿಗೆ ಗಡ್ರಟ್ಟು. ಹೇಮಕ್ಕ ಥ್ಯಾಂಕ್ ಯು. ಹೇಮಲೋಕ್ ಅವರೇ, ಮೊದಲೇ ಕನೆಕ್ಟ್ ಆಗಿದ್ದೀನಿ ತಿಳ್ತಿದ್ದಾರೆ. ತುಂಬ ಟೈಮ್ ಆಯಿತು ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ. ಹೇಮಕ್ಕ, ನಿಮಗೆ ಕನೆಕ್ಟ್ ಆಗಿ ತುಂಬ ಟೈಮ್ ಆಯ್ತಂತೆ. ನೀವು ಈಗ ಕನೆಕ್ಟ್ ಆಗುದ ಮಾರೆ? ವಿಡಿಯೋ ನೋಡಿ, ಅವರದ್ದು ವಿಡಿಯೋ ನೋಡಿ ಅವರಿಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ವಿಡಿಯೋ ಸಹ ನೋಡ್ತಾರೆ ಅವರು, ರೇಂಜ್ ಅಕ್ಕ. ರೇಂಜ್ ಅಕ್ಕದಾತ ಕಚ್ಪಿಯತ್ತೆ ಅವೇ ಹೇಮಕ್ಕ ಅಂತ ಹೇಳ್ತಿದ್ದಾರೆ. ಅವರು ಕನ್ನಡ ಚಿಕ್ಕಮಂಗ್ಳೂರಿನವರು. ಯಾವ ಊರು ನಿಮ್ಮದು? ನಮ್ಮದು ಪುತ್ತೂರು. ಪಾಟೀಲ್ ಅವರೇ, ನಮ್ಮದು ಪುತ್ತೂರು.
വീഡിയോ വലിപ്പ് ಅಂದೇ വീಡಿಯೋ ಬಲಿಪಿದ್ದು ಎನ್ನ ವೀಡಿಯೋ ತೊಂಜಿ ರನ್ನಿಂಗ್ ಉಂಡು ಐಕೆ ಏನು ಉಂಟದು ಮುರಂದಕ್ಕೆ ಲೈವ್ ಮಾಡ್ತಾನೆ ಪ್ರೈವೇಟ್ ಮಾಡೋದಿಲ್ಲ అందుకు ಲೈವ್ ಮಾಡ್ತಾನೆ ಇನ್ನು ಪ್ರೈವೇಟ್ ಪಾಡೋದಿಲ್ಲ ಇನ್ನು ತೂಡು ರನ್ನಿಂಗ್ ಉಂತಿತ್ತನ ವೀಡಿಯೋ ಬಿಡು ಇದನ್ನ ಪ್ರೈವೇಟ್ ಪಾಡ್ನೆ ಇನ್ನೊಂದು ಚಿಲ್ಲರೆ ಬಲ್ತದಂడి ಅವು ವೀಡಿಯೋ ಜಾಮ್ ಆಪುಂಡಿಯೇ ಕಿರಣಕ್ಕ ಥ್ಯಾಂಕ್ ಯು ಲೈವಲ್ಲಿ ಪಬ್ಲಿಕ್ ಮಾಡಲ್ವಾ ಅಂತ ಹೇಳ್ತಿದ್ದೀರಿ ಕಿರಣಕ್ಕ ಹೇಗೆ ಅವು ಲೈವ್ ಒಂದು ವೀಡಿಯೋ ಜಾಮ್ ಆಪುಂಡಿ ಅಲ್ಪನಿ ಮತ್ತೆ ಒಂದು ಮಲ್ತಂಡ ಒಂದು ಲೈವ್ ಪಬ್ಲಿಕ್ ಅಂಡ ಪಬ್ಲಿಕ್ ಬುಡ್ಡ ಅವು ಜಾಮ್ ಆಪು ಅರ್ಥ ಆಗ್ತಿದೆಯಾ ಕನ್ನಡ ಚಿತ್ರರಂಗ ನಮ್ಮ ನೆಚ್ಚಿನ ನಟ ಯಾರು ಅಂತ ಹೇಳ್ತಿದ್ದಾರೆ ಪಾಟೀಲ್ ಅವರು ನೆಚ್ಚಿನ ನಟ ಯಾರು ನನ್ನ ನಟ ಕನ್ನಡ ಚಿತ್ರರಂಗದಲ್ಲಿ ನಾನು ಫಿಲ್ಮು ನೋಡುವುದಿಲ್ಲ ಪಾಟೀಲ್ ಅವರೇ ಕಮ್ಮಿ ಅವು ಲೈವ್ ಉಂಟತ್ತೆ ರೇಂಜಕ್ಕ ಲೈವ್ ಬುಡ್ಡಿ ಎಟ್ಟಿಗೆ ಉಂಟತ್ತ ಲೈವ್ ನಾವು ಮಲ್ತು ಬಿಡ್ಪಾತ ಅಪ್ಪನಾಗ ಒಂದು ವೀಡಿಯೋ ಜಾಮ್ ಆಪುಂಡು ಅಲ್ಪನಿ ಬಲಿಪಿ ಅಂಚ ಪ್ರೈವೇಟ್ ದೀತೆ ಓಡೆ ತಲೆಮುರ ಅಂತಲ್ಲ ಫಲಿತನಾಥ ಬಲಿಪಾಡ್ದು ಒಂದು ಎರಡು ಅಂದು ಏತು ಬಲಿಕೊಂಡು ತೂಕ ಅಂದು ಓ ಹೌದಾ ಅದು ಕಿರಣಕ್ಕೆ ಕೇಳ್ತಿದ್ದಾರೆ ಹೌದೌದು ಕಿರಣಕ್ಕ ಓಡ್ತಾ ಇದ್ರಟಲ್ಲ ಲೈವನಲ್ಲಿಗೆ ನಿಲ್ಲಿಸುದು ಜಾಮ ಒಂದು ದಿವಸದಲ್ಲಿ ಒಂದೊಂದು ಜಾಮ್ ಆಗ್ತದಲ್ಲ ಅದನ್ನು ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡುದು ಅಂದ್ರೆ ಮುಂಚೆ ಉಂಟಲ್ಲ ವಿಡಿಯೋ ಮಾಡದಿದ್ರೆ ಲೈವ್ ಮಾಡದಿದ್ರೆ ಓಡ್ತಾ ಇತ್ತು ವಿಡಿಯೋ ಈಗ ವಿಡಿಯೋ ಮಾಡಾಗುದಿಲ್ಲ ಹೇಳುದಿಲ್ಲ ನೀರಿನ ಟೆಂಪಲ್ ವಿಡಿಯೋ ಸೂಪರ್ ಇತ್ತು ಅಂದಂದೀತೆ ಥ್ಯಾಂಕ್ ಯು ಮತ್ತ ಜನ ಬಂದಿರಿ ಸೂಪರ್ ಇತ್ತು ರೇಂಜ್ ಅಕ್ಕ ಅವು ಮುರಾಣಿ ಪೋಯಿನಿ ಕೊಟ್ಟಿಯೂರು ಫೇಮಸ್ ಆಗ್ತದಿತ್ತು ದೇವಸ್ಥಾನ 2-3 ವರ್ಷದಕ್ಕೆ ಫೇಮಸ್ ಉಂಟು ಅಂಚ ಪಾರಿತ್ತು ವೀಡಿಯೋ ಎಲ್ಲ ಮಾಡ್ತೆ ದಾಯ್ತ ರಶಿ ಅಲ್ಪ ಭಯಂಕರ ದೇವಸ್ಥಾನ ಅವೇ ಆ ವೀಡಿಯೋ ಚೂರು ರನ್ನಿಂಗ್ ಉಂಡಿತ್ತೆ ಐನೂದು ಕರೀಂಡು ಅಂಚ ಚೂಕ ಬಲಿಪುಣ ತೂಕ ಉಂಟು ತೋಟ ಇಟ್ಟೇಂಡು ಅವರ ತೋಟ ಎಂಕಲ್ಲ ತೋಟ ಇಟ್ಟೇಂಡು ತೋಟಕ್ಕೆ ಜಪ್ಪುನ ಕ್ಲಿಯರ್ಲಿ ಜಾತಿ ತೋಟಕ್ಕೆ ಪೋಪಣ ಕ್ಲಿಯರ್ಲಿಜ್ಜಿ ನಿಮ್ಮ ಬಗ್ಗೆ ತಿಳಿದುಕೊಳ್ಳಬೇಕು ಜಸ್ಟ್ ಒಂದು ಪ್ರಶ್ನೆ ಸರ್ ನೀವು ಗಾಂಧಿ ಇಷ್ಟನಾ ಗೋಡ್ಸೆ ಇಷ್ಟನಾ ನಿಮಗೆ ಅದೆಲ್ಲ ಹೇಳ್ಲಿಕ್ಕೆ ಆಗ್ತದ ಮರ ಇದರಲ್ಲಿ ಅವರಿಬ್ಬರನ್ನು ಸಹ ನಾನು ನೋಡಲಿಲ್ಲ ಮಾರೆ ನಾನು ನೋಡಿದರೆ ಹೇಳ್ತಿದ್ದೆ ಫೋಟೋದಲ್ಲಿ ನೋಡಿದಲ್ಲ ಎಂ.ಬಿ. ಪಾಟೀಲ್ ಅವರೇ ನಾನು ಅವರನ್ನು ಫೋಟೋದಲ್ಲಿ ನೋಡಿದ್ದು ಈಗ ಡೈರೆಕ್ಟ್ ನೋಡಿದರೆ ಹೇಳ್ಬೋದಿತ್ತು ಹೇಗೆ ಅಂತ 1 2 3 4 ಎಲ್ಲ ಇಷ್ಟವೇ ಎಲ್ಲ ಇಷ್ಟ ಮತ್ತು ನಮಗೆ ಅವರು ನೋಡಿದರೆ ಈಗ ಲೈವ್ ಆಗಿ ನೋಡಿದರೆ ಎಲ್ಲ ಗೊತ್ತಾಗ್ತದಲ್ಲ ಹೇಗೆ ಅಂತ ಇಷ್ಟ ಆಗ್ತಾರಲ್ಲ ಇಬ್ಬರು ಸಹ
ನಿಮಗೆ ಯಾರು ಇಷ್ಟ ಸರ್? ನನಗೆ ಇಬ್ಬರು ಸಹ ಇಷ್ಟ. ಎಂಬಿ ಪಾಟೀಲ್ ಅವರೇ, ನನಗೆ ಇಬ್ಬರು ಸಹ ಇಷ್ಟ. ನಂದು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಲ್ಲ, ಎರಡು ಸಹ ಒಂದೇ ಬೆಣ್ಣೆ, ಎರಡು ಕಣ್ಣಿಗೆ ಸಹ. ಕಿರಣಕ್ಕ ಥ್ಯಾಂಕ್ ಯು. ಪಾರಿವಾಳ ಅವರೇ ಥ್ಯಾಂಕ್ ಯು. ಗೀತಾ ನಮಸ್ತೆ ಅಂತ ಹೇಳ್ತಿದ್ದಾರೆ. ಗೀತಕ್ಕನವರು ಬಂದರು. ಹಾಯ್ ಗೀತಕ್ಕ, ವೆಲ್ಕಮ್ ಟು ಲೈವ್. ನಿಮಗೆ ಥ್ಯಾಂಕ್ ಯು ಲೈವ್ ಬಂದಿದ್ದಕ್ಕೆ. ಕಿರಣ್ ದೊಡ್ಡ ನಮಸ್ಕಾರ ಅಂತ ಪಾರಿವಾಳ ಕೇಳ್ತಿದ್ದಾರೆ. ಪಾರಿವಾಳ ಅವರೇ ಹೇಳ್ತಿದ್ದಾರೆ. ಗೀತಕ್ಕ ಥ್ಯಾಂಕ್ ಯು ನಮಸ್ತೆ ಅಂತ ಕಿರಣಕ್ಕೆ ಕೇಳ್ತಿದ್ದಾರೆ. ಗೀತಕ್ಕನಕ್ಕ ಸಪೋರ್ಟಲ್ಲಿದೆ. ನಂದು ದೊಡ್ಡ ನಮಸ್ಕಾರ ಅಂತ ಕಿರಣಕ್ಕೆ ಕೇಳ್ತಿದ್ದಾರೆ. ಗೀತಾ ಊಟ ಆಯ್ತಾ ಅಂತ ಹೇಳ್ತಿದ್ದಾರೆ ಪಾರಿವಾಳವು. ಸಾರ್ ಪಾರಿವಾಳ, ಗೀತಕ್ಕ ಥ್ಯಾಂಕ್ ಯು. ಸರ್ ನಮಗೆ ಪೂರೆ ಬೆಣ್ಣೆ ಗೋಡ್ಸೆ ಭಗತ್ ಸಿಂಗ್ ಅಂತ ಹೇಳ್ತಿದ್ದಾರೆ ಪಾಟೀಲ್ ಅವರು. ಕಿರಣಕ್ಕ ನಮಸ್ಕಾರ ಅಂತ ಪಾರಿವಾಳ ಅವರು ಹೇಳಿದ. ಊಟ ಪಾರಿವಾಳ ನಿಮ್ಮದು ಆಯ್ತಾ ಊಟ ಅಂತ ಹೇಳ್ತಿದ್ದಾರೆ ಗೀತಕ್ಕನವರು. ನಂದು ನಮಸ್ತೆ ಅಂತ ಕಿರಣಕ್ಕೆ ಕೇಳ್ತಿದ್ದಾರೆ. ಗೀತಕ್ಕನವ್ರ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಇವಾಗ ಮಾಡಿ ಬಂದು ಗೀತಕ್ಕ ಅಂತ ಹೇಳ್ತಿದ್ದೀರಿ ಪಾರಿವಾಳ ಅವರು. ಎಂಥ ಪದಾರ್ಥ ಪಾರಿವಾಳ ಅವರೇ? ಸಾಂಬಾರು ಎಂತ ನಿಮಗೆ ಪಾರಿವಾಳ ಅವರಿಗೆ? ಗೀತಕ್ಕ ಥ್ಯಾಂಕ್ ಯು. ಹೌದಾ ಅಂತ ಪಾರಿವಾಳ ಅವರದ್ದು. ಕಿರಣ್ ದೊಡ್ಡ ನಮಸ್ಕಾರ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಅಯ್ಯೋ ದೇವಾ. ಸೇವಂತಿಗೆ ನನ್ನ ಸೇಲೆಯಲ್ಲಿ ಗಮ್ಮಂತಿಗೆ, ಮಲ್ಲಿಗೆಗಿಂತ ಬಲವಂದ ನೀನು, ಶ್ರೀಗಂಧಕ್ಕಿಂತ ಬಲವಂದ ನೀನು, ಚಂದಾದ ಪ್ರೀತಿಯ. ಗೀತಾ ಜಗಳ ಮಾಡೋಣ, ಯಾರು ಸಿಗ್ತಾ ಇಲ್ಲ ಇವತ್ತು ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ನಮ್ದೇನಿಲ್ಲ ಅದು ಕಿರಣಕ್ಕೆ ಕೇಳ್ತಿದೆ. ಚಿಕನ್ ಇವತ್ತು ಚಿಕನ್ ತಿಂದರೆ ಪಾರಿವಾಳ ಅವರಿಗೆ ಸೂಪರ್ ಆಗಿದೆ ಚಿಕನ್. ಯಾಕೆ ಪಾರಿವಾಳ ಅಂತ ಗಿಡಕ್ಕೆ ಕೇಳ್ತಿದ್ದಾರೆ. ಸೂಪರ್ ವಾಯ್ಸ್ ಅಂತ ಕಿರಣಕ್ಕೆ ಕೇಳ್ತಿದ್ದಾರೆ. ಜಗ್ಗನ್ನ ಅಂತ ಕಿರಣಕ್ಕೆ ಕೇಳ್ತಿದ್ದಾರೆ. ಎಂಥ ಸೂಪರ್ ವಾಯ್ಸ್ ಕಿರಣಕ್ಕ. ವಾಯ್ಸ್ ಚಂದ ಇಲ್ಲ ಮಾರೆ ನನ್ನದು. ಗೀತಕ್ಕ ಥ್ಯಾಂಕ್ ಯು. ಒನ್ಸ್ ಮೋರ್ ಅಂತ ಇರ್ತಿದ್ದಾರೆ ಕಿರಣಕ್ಕನವರು. ಗೀತಕ್ಕ ಥ್ಯಾಂಕ್ ಯು. ನನ್ನ ಟೈಗರ್ ಜಗಳ ಮಾಡುವ ಅಂತ ಕಿರಣಕ್ಕೆ ಕೇಳ್ತಿದ್ದಾರೆ. ಗೀತಕ್ಕ ಥ್ಯಾಂಕ್ ಯು. ಬನ್ನಿ ಅಂತ ಕಿರಣಕ್ಕೆ ಕೇಳ್ತಿದ್ದೀರಿ. ಬರ್ತೇನೆ ಗೀತಾ, ಇಲ್ಲಿ ಅಡಿಗೆ ಕೊಡ್ತಾರೋ ಅಂತ ಹೇಳ್ತಿದ್ದಾರೆ ಪಾರಿವಾಳ ಅವರು. ಗೀತಕ್ಕ ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿ ಟೈಗರ್ ಅಂತ ಕಿರಣಕ್ಕೆ ಕೇಳ್ತಿದ್ದೀರಿ. ಕಿರಣ್
ಇದು ಗಲಾಟೆ ಮಾಡೋ ಇವಾಗ ಅಂತ ಹೇಳ್ತಿದ್ದಾರೆ. ಹೌದಾ? ಓ ಹೌದಾ ಪರಿವಾಳ ಅದಕ್ಕೆ ಇದು ಗೀತಕ್ಕೆ ಹೇಳ್ತಿದ್ದೀರಿ, ಗೀತಕ್ಕೆ ಸಪೋರ್ಟ್ ಎಸ್ ಮಾಡಿ ಇದು ಕಿರಣಕ್ಕೆ ಹೇಳ್ತಿದ್ದೀರಿ. ಗೀತಕ್ಕೆ ನೀವೇ ಜಗಳ ಮಾಡ್ತೀರಾ ಕಿರಣಕ್ಕ? ಗಲಾಟೆ ಇದ್ರೆ ಜನ ಇರ್ತಾರೆ ಗೀತ ಅಲ್ಲಿ ಅಂತ ಹೇಳ್ತಿದ್ದೀರಿ. ಪಾರಿವಾಳವರು ನಾನು ಸೈಲೆಂಟ್ ಕೂತ್ಕೊಳ್ಬೇಕಷ್ಟೇ ಗಲಾಟೆ ಮಾಡಿದರೆ. ಹೌದಾ ಅಂತ ಕಿರಣಕ್ಕೆ ಕೇಳ್ತೀರಿ. ಹೌದಾ ಪಾರಿವಾಳ ಅಂತ ಗೀತಕ್ಕೆ ಕೇಳ್ತೀರಿ. ಇನ್ನು ನಾಳೆಯಿಂದ ಗೀತಕ್ಕೆ ಗಲಾಟೆ ಶುರು, ಜಗಳ ಮಾಡಲಿಕ್ಕೆ ಶುರು. ಕೈವಲ್ಲಿ ಜನ ಬರ್ತಾರಲ್ಲ, ಕಿರಣನ ಒಂದು ಏಟಿಗೆ ಹೊಡೆದು ಬಿಟ್ಟಿಯಾ ಅಂತ ಹೇಳ್ತಿದ್ದೀರಿ. ಬಿಟ್ಟಿಯಾ ಅಂತ ಹೇಳ್ತಿದ್ದೀರಿ. ಶುರು ಮಾಡಿ ಪಾರಿವಾಳ ಅಂತ ಗೀತ ಕೇಳ್ತಿದ್ದೀರಿ. ಹೆಸರು ಚೇಂಜ್ ಮಾಡಿ ಅಂತ ಕಿರಣ ಕೇಳ್ತಿದೆ. ಒಂದು ಉತ್ತರ ಕರ್ನಾಟಕ ಜನಪದ ಸಾಂಗ್ ಆಡಿ ಸರ್, ನನ್ನ ಡ್ರೈವರ್ ಸಾಂಗ್. ಹಾಡಿ ಡ್ರೈವರ್ ಸಾಂಗ್ ಯಾವುದು ನನಗೆ ಗೊತ್ತಿಲ್ಲ ಪಾಟಿಲ್ಲ ಅವರಿಗೆ. ನಾನು ಸಾಂಗ್ ಆಡುತ್ತಿಲ್ಲ, ಕಮ್ಮಿ. ಥ್ಯಾಂಕ್ ಯು ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿದ್ದೀರಲ್ಲ ಪಾಟೀಲ್ ಅವರಿಗೆ. ಥ್ಯಾಂಕ್ ಯು. ಕಿರಣ್ ಯಾರದು ಅಂತ ಪಾರಿವಾಳ ಅವರಿಗೆ ಹೇಳ್ತಿದ್ರಿ, ಗೊತ್ತಿಲ್ಲ ನನ್ನ ಅಂತ ಹೇಳ್ತಿದ್ದೀರಿ. ಕಿರಣಕ್ಕ ಹೇಳ್ಬೇಕಾ ಅಂತ ಕಿರಣಕ್ಕೆ ಹೇಳ್ತಿದ್ದೀರಿ. ಹೇಳ್ತೀನಿ ಅಂತ ಕಿರಣಕ್ಕೆ ಕೇಳ್ತದೆ. ನೈಸ್ ಲೈವ್ ಅಂತ ಗೀತಕ್ಕೆ ಕೇಳ್ತಿದ್ದಾರೆ. ಥ್ಯಾಂಕ್ ಯು. ಕಿರಣ್ ಫುಲ್ ಜಗಳ ನೋಡಿ ಅಂತ ಹೇಳ್ತಿದ್ದಾರೆ. ನಾಳೆ ನನ್ನ ಲೈವ್ಗೆ ಬನ್ನಿ ಅಂತ ಕಿರಣ ಕೇಳ್ತಿದ್ದಾರೆ. ಈಗ ಗೀತಕ್ಕ ಥ್ಯಾಂಕ್ ಯು. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಅಲ್ಲಿ ನಾನು ಪಾಪ ಅಂತ ಕಿರಣ ಕೇಳಿದೆ. ಕಿರಣಿಗೆ ಈ ಕೆಲಸ ಇಲ್ವಾ, ಲೈವ್ ಬರ್ತಾಳೆ ಗಲಾಟೆ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ ಪಾರಿವಾಳ ಅವರು. ಬಾಯ್ ಬ್ರದರ್, ಗುಡ್ ನೈಟ್. ಓಕೆ ಗೀತಕ್ಕ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ವಿ. ನೀನು ಪಾಪ ಅಲ್ಲ ಪಾಪಿ ಅಂತ ಹೇಳ್ತಿದ್ದೆ. ಪಾರಿವಾಳ ಬಾಯ್, ಗುಡ್ ನೈಟ್ ಅಂತ ಕಿರಣಕ್ಕೆ ಹೇಳ್ತಿದೆ. ಹೌದಾ, ನನಗೆ ಕೆಲಸ ಇದೆ ಅಂತ ಕಿರಣಕ್ಕೆ ಹೇಳ್ತಿದೆ. ಈಗ ಮಳೆ ಬಂತು. ಗೀತ ಬಾಯ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಪಾರಿವಾಳವರು. ಪಾರಿವಾಳವೇ ಯಾಕೆ ನೀನು ಜಗಳ ಆಡುವೆ? ಈಗ ಗುಡ್ ಮಾರ್ನಿಂಗ್ ಟೈಗರ್ ಅಂತ ಹೇಳ್ತಿದ್ದಾರೆ. ಕಿರಣಕ್ಕ, ನಿನಗೆ ಕೆಲಸ ಇದ್ರೆ ಇಲ್ಲಿ ಯಾಕೆ ಬರ್ತಾ ಇದ್ದಿ ಅಂತ ಹೇಳ್ತಿದ್ದಾರೆ. ಮಾರ್ನಿಂಗ್ ನೈಟ್ ಆಗಲ್ವಾ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಬಂಗಾರದ ಗೊಂಬೆ ನೀನು ಮಾತು ಕೇಳಮ್ಮ. ಕಿರಣ್ ಟೈಮ್ ನೋಡಿ ಇವಾಗ ಅಂತ ಹೇಳ್ತಿದ್ರಿ. ಇನ್ನೂ ಸಹ ಸ್ವಲ್ಪ ಟೈಮ್ ಉಂಟು. ಗುಡ್ ಮಾರ್ನಿಂಗ್ಗೆ ಟೈಗರ್ ಬ್ರೋ. ನಾನು ಜಗ್ಗುವನ್ನು ಹೆಲ್ಪ್ ಮಾಡೋದು ಅಂತ ಕಿರಣಕ್ಕೆ. ಹೌದಾ ಅಂತ ಹೇಳ್ತಿದ್ದೆ ಪಾರಿವಾಳ ಅವರು. ನಮಗೆ ಸಹಾಯದಾನ ಮಾಡ್ತಿದ್ದಾರೆ ಕಿರಣಕ್ಕೆ. ಹಾಯ್ ಪ್ರಸಾದನ್ನ, ವೆಲ್ಕಮ್ ಟು ಲೈವ್. ನಿಮಗೆ ಪ್ರಸಾದನ್ನ ನಾಪತ್ತೆಯಾಗಿದ್ದೀರಿ ಎತ್ತ ಎಲ್ಲಿ ಕಾಣುವುದಿಲ್ಲ ಅವರೇ. ಇವತ್ತು ಬ್ಯುಸಿಯಲ್ಲಿದ್ದೀರಾ ಪ್ರಸಾದನ್ನ? ಬ್ಯುಸಿ ಟುಲ್ಲ ರೀ. ನಿಮಗೆಲ್ಲ ಟೈಗರ್ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಜಗ್ಗುಗೆ ಯಾರು ಸಹಾಯ ಮಾಡ್ತಾರೆ ಅಂತ ಪಾರಿವಾಳಕ್ಕೆ ಹೇಳ್ತಿದ್ದಾರೆ. ಪಾರಿವಾಳನ್ನು ಹೇಳ್ತಿದ್ದಾರೆ. ಜಗ್ಗು ಯಾರು ನಿನಗೆ ಗೊತ್ತಿಲ್ಲ ಕಿರಣ್ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಮತ್ತೆ ಯಾರು ಹೇಳ್ತಿದ್ದಾರೆ ಕಿರಣಕ್ಕೆ. ನಾನು ಕಿರಣಕ್ಕೆ ಹೇಳ್ತಿದ್ದಾರೆ. ನಿಮ್ಮ ಪ್ರೀತಿಯ
ನಿಮ್ಮ ಪ್ರೀತಿಯವರು ಬಂದರು. ಹಾಯ್ ಹಾಯ್ ನಿಮ್ಮ ಪ್ರೀತಿಯವರಿ, ಥ್ಯಾಂಕ್ ಯು. ನಿಮ್ಮ ಪ್ರೀತಿಯವರೇ, ನನಗೆ ಯಾರಂತೆ ಗೊತ್ತಾಗಲಿಲ್ಲ ಮಾರೆ. ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು. ಗೊತ್ತಿಲ್ವಾ ಟೈಗರ್ ಅಂತ ಕಿರಣಕ್ಕೆ ಕೇಳ್ತಿದ್ದೀರಿ. ನಿಮ್ಮ ಪ್ರೀತಿಯವರೇ ಹಾರ್ಟ್ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು. ಜಗ್ಗು ನೀನು ಯಾರು ಅಂತ ಪಾರಿವಾಳ ಅವರಿಗೆ ಇರ್ತೀನಿ. ನಾನೇ ನಿಮ್ಮ ಪ್ರೀತಿಯವರು ಬಂದು ಹಾರ್ಟ್ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಯವರೇ ಥ್ಯಾಂಕ್ ಯು. ಲೈವ್ ಬಂದದಕ್ಕೆ ಗೊತ್ತಿಲ್ಲ ಕಿರಾನ್ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಲೈಕರು. ಜಗ್ಗು ನನಗೆ ಗೊತ್ತು ಯಾರು ಅಂತ. ಅದು ಐಡಿ ಯಾರು ನನಗೆ ಗೊತ್ತಿಲ್ಲ ಮಾರೆ. ಪ್ರೀತಿ ಪಾರಿವಾಳ ಜಗಳ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ನಾನು ಏನು ಅನ್ನ ಮರೆತು ಬಿಟ್ಟ ಜಗ್ಗು ಅವರು ಅಂತ ಹೇಳ್ತಿದ್ದಾರೆ. ನಾನು ಮರೆತಿಲ್ಲ ಮರ, ಯಾರಂತ ಗೊತ್ತಾಗ್ಲಿಲ್ಲ. ಹೌದು ಗಿರಾನ್ ಅಂತ ಹೇಳ್ತಿದ್ದಾರೆ. ಪಾರಿವಾಳ ಅವರು ಆಡಿದರೆ ಬಿಡಲ್ಲ ಅಷ್ಟೇ ಕಿರಾನ್ ಅಂತ ಪಾರಿವಾಳ ಹೇಳ್ತಿದ್ದಾರೆ. ಅವರು ಚಂದ ಜಗಳ ಮಾಡ್ತಾರೆ ಹೇಳ್ತೀರಾ. ಪಾರಿವಾಳ ಜಗಳ ಸಾಗಲಿಕ್ಕಿಲ್ಲ ಮಾರೆ. ಅವರು ಬರ್ತಟ್ಟಲ್ಲ ಸ್ಥಾನ ಮರ ಬೈತಾರೆ ಪಾರಿವಾಳ ಅವರು. ಹೌದು ಫುಲ್ಲು ಬುದ್ಧಿ. ನಿಮ್ಮ ಪ್ರೀತಿಯವರೇ ಯಾಕೆ ಅಳ್ತಿದ್ದೀರಾ? ದೀಪಾವಳಿ. ನನ್ನ ಹೆಸರು ದೀಪಾವಳಿಯಾ? ಯಾವ ದೀಪಾವಳಿ? ಜಗ್ಗು ಅವರೇ ಪ್ರೀತಿಯವರು ಹೇಳ್ತಿದ್ದಾರೆ. ಜಗ್ಗು ಅವರೇ ಅಂತ ಹೇಳಿ ಕಿರಣಕ್ಕ ನಾನು ಪಾಪ ಅಲ್ವಾ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಬಂಗಾರದ ಗೊಂಬೆಯನ್ನ ಹಾಡು ಕೇಳಮ್ಮ, ಪ್ರೀತಿಗೆ ಸೋಚಿರುವುದು ಹಣ್ಣಿ ಹಾಳಮ್ಮ. ಸಿಪಾಯಿ ಮೂವಿ ರವಿಚಂದ್ರನ. ನನಗೆ ಬರುವುದಿಲ್ಲ ಪದ್ಯ. ಕಿರಣ್ ಯಾಕೆ ಹೆದರಿಕೆ ನಾನು ಇರುವಾಗ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಕಿರಣ್ ಹಾಗಾದರೆ ನಾನು ಪಾರಿವಾಳ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ನಿಮ್ಮ ಪ್ರೀತಿಯವರು ಹಾರ್ಟ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ನಮ್ಮವರು ತಂಟೆಗೆ ಬಂದರೆ ಯಾರು ಬಿಡಲ್ಲ, ಹೆದರಬೇಡ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ನಮ್ಮ ಪ್ರೀತಿಯವರೇ. ನಮ್ಮ ಪ್ರೀತಿ ಯಾರಂತ ಗೊತ್ತೇ ಆಗೋದಿಲ್ಲ ಮಾರೆ. ನಾನು ಇದು ಕೊಟ್ಟಿದ್ದೀನಿ. ಬಂಗಾರ ಚೆಲುವೆ ನೀನು ಯಾರು? ಬುಲ್ಬುಲ್ ಅಂತ ಕಿರಣಕ್ಕೆ ಕೇಳ್ತಿದ್ದಾರೆ. ನಮ್ಮ ಪ್ರೀತಿಯವರ ಹಾರ್ಟ್ ತುಂಬ ಕೊಡ್ತಿದ್ದಾರೆ. ಓಕೆ ಟೈಗರ್ ಅಂತ ಕಿರಣಕ್ಕೆ ಕೇಳ್ತಿದ್ದಾರೆ. ಹೌದು ದೀಪಾವಳಿ ಅಂತ ಉಂಟು, ಯಾರಂತ ಗೊತ್ತಾಗುತ್ತಿಲ್ಲ ಮಾರೆ. ಓಕೆ ಟೈಗರ್ ಅಂತ ಹೇಳ್ತಿದ್ದಾರೆ ಕಿರಣಕ್ಕ. ಕಿರಣ್ ನಾನು ಪಾರಿವಾಳ ಇಲ್ಲಿ ಅಂತ ಹೇಳ್ತಿದ್ದಾರೆ ಪಾರಿವಾಳ. ನೀವು ಕೊಟ್ಟದ್ದು ಬ್ಲೂ, ನನ್ನ ಹೆಸರು ಹೌದು. ಈಗ ಪಾರಿವಾಳ ದೀಪಾವಳಿ ಅಂತ ಉಂಟು. ಮುಂಚೆನ ಬೇರೆ ಇತ್ತೆ ಸರ್. ಇದು ಕೃಷ್ಣನ್ನವ ಅಂತ ಆಗ್ತದೆ ನನಗೆ. ಕೃಷ್ಣನ್ನವೇ ಆಗಿರ್ಬೇಕು. ಹೌದು ನವೀನ್ ಅಂತ ಹೇಳ್ತಿದ್ದಾರೆ ಕಿರಣಕ್ಕ. ಕೃಷ್ಣನ್ ಅಂತಲ್ಲ, ಕೃಷ್ಣನ್ನ ಆಗಿರ್ಬೇಕು. ಕಿರಣಕ್ಕ ನಗಡ್ತಾ ಇದ್ದಾರೆ. ಕಿರಣಕ್ಕೆ ಎಷ್ಟು ಬೈದ್ರೆ ಸಹ ನಗಡುದಾಯ್ತಾ. ನಾನು ಒಂದೇ ಐಡಿ ಜಗ್ಗು ಅವರೇ. ಹೌದಾ ಒಂದೇ ಐಡಿಯಾ? ಪ್ರೀತಿಯವರೇ ಒಂದೇ ಐಡಿ ನಿಮ್ಮದು? ಇದು ಸಪೋರ್ಟ್ ಐಡಿ ಅಲ್ಲ ನಿಮ್ಮದು. ಕಿರಣ್ ನಾನು ಇಲ್ಲಿ ನವೀನ್ ಅಲ್ಲ ಪಾರಿವಾಳ ಅಂತ ಹೇಳ್ತಿದ್ದಾರೆ. ಕಿರಣಕ್ಕ ನೆಗಾಡ್ತಾ ಇದ್ದಾರೆ. ಅವರು ಎಷ್ಟು ಬೈದ್ರು ಸಹ ನೆಗಾಡುದಾಯ್ತಾ ಕಿರಣಕ್ಕ. ಅವರು ಬೈಲಿಕ್ಕಿಲ್ಲ ಹಿಂದೆ, ನೆಗಡದು ಮಾತ್ರ ಅಲ್ಲ ಕಿರಣಕ್ಕ. ವೈಟಿಯಲ್ಲಿ ನನ್ನದು ಎಲ್ಲ ನನ್ನದು ಅಂತ ಬಾರಿ
ನಮ್ಮ ಪ್ರೀತಿಯವರು ಹೇಳ್ತಿದ್ದಾರೆ ವೈಟ್ ಎಲ್ಲ ನನ್ನದು ಅಂತ. ಹೌದಾ, ನಿಮ್ಮದ? ಓ, ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಪ್ರೀತಿಯ ಪಾರಿವಾಳ ಕಿರಾನ್ ಅಂತ ಹೇಳ್ತಿದ್ದೀರಿ. ಪಾರಿವಾಳ ಅವರು ಅವರು ಉಂಟಲ್ಲ, ಪಾರಿವಾಳ ಅವರು ಉಂಟಲ್ಲ, ಇಲ್ಲಿ ಹೆಸರು ಯಾವ್ದು ಹಾಕಿದೆ ಅದೇ ಹೇಳ್ಬೇಕು. ಬೇರೆ ಎಲ್ಲಿದ್ರೆ ಮತ್ತೆ ಓಡ್ತಾರೆ, ಮತ್ತೆ ಬರೋದಿಲ್ಲ. ಇಲ್ಲಿ ಪಾರಿವಾಳ ಉಂಟಲ್ಲ, ಅದು ಪಾರಿವಾಳ ಅಂತಲೇ ಹೇಳ್ಬೇಕು, ಪಾರಿವಾಳ ನವೀನ್ ಅಂತ ಹೇಳ್ಬೇಕು. ಇಲ್ಲಾಂದರೆ ಬೇರೆ ಎಲ್ಲಿದ್ರೆ ಓಡ್ತಾರೆ. ಪಾರಿವಾಳ ಸ್ವಂತ ಊರು ಓಡಿ ಹೋದ್ರು ಅಂತ ಹೇಳ್ತಿದ್ದೀರಿ. ನಿಮ್ಮ ಪ್ರೀತಿಯವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಿರಣ್ ಬೈದಲಿ ನಾಳೆ ಲೈವಲ್ಲಿ ಟಮಟರ್ ಮಾಡ್ತೀನಿ ಅಷ್ಟೇ ಅಂತ. ಪಾರಿವಾಳ ಯಾರು ಅಂತ ಹೇಳ್ತಿದ್ದಾರೆ. ಪಾರಿವಾಳ ಅವರು ಇವರು, ಪಾರಿವಾಳ ಅವರು. ಪಾರಿವಾಳ ಪರಿಚಯ ಇಲ್ವಾ ಪ್ರೀತಿಯವರೇ? ಹೌದಾ, ಪಾರಿವಾಳ ಕಿರಣಕ್ಕೆ ನಮ್ಮ ಪ್ರೀತಿಯ ಪಾರಿವಾಳ ನಮ್ಮದು ಹೃದಯ ಅಂತ ಹೇಳ್ತಿದ್ದೀರಿ ಪ್ರೀತಿಯವರು. ಪ್ರೀತಿಯ ಪಾರಿವಾಳ ಅವರು. ಎರಡು ಸಹ ಐಡಿ ಒಂದೇ ಲೆಕ್ಕ ಉಂಟು ಮಾರ. ಪಾರಿವಾಳ ಮತ್ತು ಪ್ರೀತಿ ಪಾರಿವಾಳ. ಪ್ರೀತಿಯವರು ನಮ್ಮಿ ಪ್ರೀತಿಯ ಅಂತ ಹೇಳ್ತಿದ್ದಾರೆ. ಹೌದು ಕಿರಣಕ್ಕ ಅಂತಿದ್ದಾರೆ. ನೈಸ್ ಅಂತ ಗೀತಕ್ಕೆ ಹೇಳ್ತಿದ್ದಾರೆ. ಗೀತಕ್ಕ ಪುನೊಮ್ಮೆ ಬಂದರು. ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನೊಂದು 7 ನಿಮಿಷ ಇರ್ತೀನಿ, ಮತ್ತೆ ಎಂಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ. ನನ್ನ ಕಾಪಿ ಮಾಡಿದವರು ಜಗ್ಗವರೇ ಅಂತ ಪ್ರೀತಿಯವರು ಹೇಳ್ತಿದ್ದಾರೆ ನೋಡಿ. ನೈಸ್ ಅಂತ ಗೀತಕ್ಕೆ ಹೇಳ್ತಿದ್ದಾರೆ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಕಿರಣ್ ನನಗೆ ಹೆಸರು ಹೇಳಿದರೆ ಭಯ ಆಗುತ್ತೆ, ಅದಕ್ಕೆ ಹೇಳ್ತಿದ್ದಾರೆ ಪಾರಿವಾಳ ಅವರು. ಗೀತಾ ಅವರೇ ನಮಸ್ತೆ ಅಂತ ಪ್ರೀತಿಯವರು ಹೇಳ್ತಿದ್ದಾರೆ. ಸಾಂಗ್ ಬರಲಿ ಪಾರಿವಾಳ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ನಮಸ್ತೆ ಅಂತ ಗೀತಕ್ಕೆ ಹೇಳ್ತಿದ್ದಾರೆ. ಹೌದಾ, ಯಾಕೆ ಚಂದ ಇದೆ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಗೀತಾ ಊಟ ಆಯ್ತಾ ಅಂತ ಪಾರಿವಾಳ ಅಲ್ಲ ಪ್ರೀತಿಯವರು ಹೇಳ್ತಿದ್ದಾರೆ. ಡಿಂಪಿ ಆಯಿ ಅಂತ ಹೇಳ್ತಿದ್ದಾರೆ. ಗೀತಕ್ಕ ಅವರು ಹೇಳ್ತಾರೆ ನಾನು ಯಾರನ್ನು ಕಾಪಿ ಮಾಡಿಲ್ಲ ಹೃದಯ ಅಂತ ಹೇಳ್ತಿದ್ದಾರೆ. ಆಯಿತು ಡಿಂಪಿ, ನಿಮ್ಮದು ಆಯಿತಾ ಅಂತ ಗೀತಕ್ಕೆ ಹೇಳ್ತಿದ್ದಾರೆ. ನಿಮ್ಮ ಹೆಸರು ಚಂದ ಇದೆ ಅಂತ ಹೇಳ್ತಿದ್ದಾರೆ ಕಿರಣಕ್ಕ. ನಾನು ಏನೋ ಇಟ್ಟಿರೋದು ತುಂಬ ಹೆಸರು, ವಾಸಿ ಹೆಸರು ಮಾತ್ರ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ನನ್ನ ನೇಮು ಗೀತಾ, ಅವರ ನೇಮ ಹತ್ರ ಇರೋದು ಕೇಳಬೇಕಾದರೆ ಅಂತ ಹೇಳ್ತಿದ್ದಾರೆ. ಈ ಸಂತ ಗೀತಕ್ಕೆ ಹೇಳ್ತಾರೆ. ಗೀತಾ ನಮಸ್ಕಾರ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಆಯಿತು ಗೀತಾ ಅವರೇ, ಏನು ಸ್ಪೆಷಲ್ ಊಟಕ್ಕೆ ಅಂತ ಪ್ರೀತಿಯವರು ಹೇಳ್ತಿದ್ದಾರೆ. ಓಕೆ ಜಗ್ಗನ್ನು ನಾನು ಹೋಗಬೇಕಾ? ಆಯಿತು, ಇನ್ನು 4 ನಿಮಿಷ ಮಾತ್ರ ಕಿರಣಕ್ಕ. ಪಾರಿವಾಳ ಗುಡ್ ಮಾರ್ನಿಂಗ್ ಅಂತ ಗೀತಕ್ಕೆ ಹೇಳ್ತಿದ್ದಾರೆ. 4 ನಿಮಿಷ ಮಾತ್ರ, 4-5 ನಿಮಿಷ ಅಷ್ಟೇ, ಮತ್ತೆ ಎಂಡ್ ಮಾಡ್ತೀನಿ. ಪಾರಿವಾಳ ಹೋಗ್ಬೇಕಾ ಅಂತ ಕಿರಣಕ್ಕೆ ಹೇಳ್ತೇನೆ. ನೈಸ್ ಸಾಂಬಾರು ಡಿಂಪಿ ಅಂತ ಹೇಳ್ತಿದ್ದಾರೆ. ಓಕೆ ಇರ್ತೀನಿ ಹಾಗಾದರೆ ಅಂತ ಕಿರಣಕ್ಕೆ ಹೇಳ್ತಾರೆ. ಗೀತಾ ಗುಡ್ ಮಾರ್ನಿಂಗ್ ಟೂ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಹೋಗುದಿಲ್ಲ ಅಂತ ಕಿರಣಕ್ಕೆ ಹೇಳ್ತಿದ್ದಾರೆ. ಓಕೆ ಕಿರಣಕ್ಕ. ಮುದ್ದೆಯಲ್ಲಿ ಗೀತಾ ಅಂತ ಹೇಳ್ತಿದ್ದಾರೆ ಪ್ರೀತಿಯವರು. ಇರ್ತೇನೆ ಜಗ್ಗಣ್ಣ ಅಂತ. ಓಕೆ ಕಿರಣಕ್ಕ. ಇಲ್ಲ ಡಿಂಪಿ ಅಂತ ಗೀತಕ್ಕೆ ಹೇಳ್ತಿದ್ದಾರೆ. ಅದ್ಯಾರು ಡಿಂಪಿ?
ಪ್ರೀತಿಯವರು ಪ್ರೀತಿಯ ಡಿಂಪಿ ಗುಡ್ ಮಾರ್ನಿಂಗ್ ಅಂತ ಗೀತ ಕೇಳ್ತಿದ್ದಾರೆ. ಇನ್ನು 3.5 ನಿಮಿಷದಲ್ಲಿ ಎಂಡ್ ಮಾಡ್ತೀನಿ. ಗೀತಾ ನಾಳೆ ಮಾರ್ಕೆಟ್ ಹೋಗೋಣ ಗೀತಾ ಅಂತ ಹೇಳ್ತಿದ್ದಾರೆ ಪ್ರೀತಿಯವರು. ಗೀತಾ ಮಾರ್ಕೆಟ್ ಹೋಗೋಣ ಅಂತ ಹೇಳ್ತಿದ್ದಾರೆ. ಪ್ರೀತಿಯ ಪಾರಿವಾಳ ನನ್ನಲ್ಲಿ ಕೋಪನ ಅಂತ ಕಿರಣ ಕೇಳ್ತಿದ್ದಾರೆ. ಡಿಂಪು ಅಂತ ಕಿರಣ ಕೇಳ್ತಾರೆ. ಏನೋ ಪಾರಿವಾಳ ಅಂತ ಹೇಳ್ತಿದ್ದಾರೆ. ಕಿರಣ್ ಎಲ್ಲಿ ಓಡಿ ಹೋಗಿದ್ದಿ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಕಿರಣ್ ಇರೋ ಅಂತ ಪಾರಿವಾಳ ಓಕೆ ಗೀತಾ ಅಂತ ಪ್ರೀತಿಯವರು ಹೇಳ್ತಿದ್ದಾರೆ. ಮಾತಾಡಲ್ವಾ ಅಂತ ಕಿರಣ ಕೇಳ್ತಿದ್ದಾರೆ. ಹಾಯ್ ಕಿರಣ್ ಅಂತ ಪ್ರೀತಿ ಕೇಳ್ತಿದ್ದಾರೆ. ಪಾರಿವಾಳ ಹೇಳ್ತಿದ್ದಾರೆ ನೈಸ್ ಅಂತ ಗೀತಾ ಕೇಳ್ತಿದ್ದಾರೆ. ಇನ್ನು 3 ನಿಮಿಷ ಇದೆ. ಗೀತಾ ಅಂತ ಹಾರ್ಟ್ ಕೊಡ್ತಿದ್ದಾರೆ ನೋಡಿ ಪ್ರೀತಿಯವರು. ಪಾರಿವಾಳ ಅಂತ ಕಿರಣ ಕೇಳ್ತಿದ್ದಾರೆ. ಕಿರಣ್ ತಿಂಡಿ ಆಯ್ತಾ ಅಂತ ಪಾರಿವಾಳ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಡಿ.ಪಿ ಅಂತ ಹೇಳ್ತಿದ್ದಾರೆ. ಡಿಂಪಲ್ ಅಂತ ಆಯಿತು ಅಂತ ಕಿರಣ ಕೇಳ್ತಿದ್ದಾರೆ. ಮಸಾಲೆ ದೋಸೆ ಅಂತ ಕಿರಣ ಕೇಳ್ತಿದ್ದಾರೆ. ಪಾರಿವಾಳ ಅವರು ಹಲೋ ಕಿರಣ್ ಅಂತ ಹೇಳ್ತಿದ್ದಾರೆ. ಮಸಾಲೆ ದೋಸೆ ಇಷ್ಟೊತ್ತಿಗೆ ಎಲ್ಲಿಂದ ನಿಮಗೆ ಎಂತ ಅಂತ ಕಿರಣ ಕೇಳ್ತಿದ್ದೀರಿ. ನಿಮಗೆ ಎಂತ ಅಂತ ಕಿರಣಕ್ಕ ಹೇಳ್ತಿದ್ದಾರೆ ನೋಡಿದ್ದಿ. ಇಡ್ಲಿಯಾ ಅಂತ ಕಿರಣ ಕೇಳಿದ್ರೆ ಹೌದು ಚಟ್ನಿ ಇಲ್ಲ ಕಿರಣ್ ಅಂತ ಹೇಳ್ತಿದ್ದಾರೆ ಪ್ರೀತಿಯ ಪಾರಿವಾಳ ಅವರು. ಗೀತಾ ಹಾರ್ಟ್ ಕೊಡ್ತಿದ್ದಾರೆ ಪ್ರೀತಿಯವರು. ಇದೆ ಅಂತ ಕಿರಣ ಕೇಳ್ತಿದ್ದೀರಿ. ಇನ್ನು 2 ನಿಮಿಷ ಇದೆ. ಫಸ್ಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಪ್ರೀತಿಯವರೇ, ಥ್ಯಾಂಕ್ ಯು ಪಾರಿವಾಳ ಅವರೇ, ಥ್ಯಾಂಕ್ ಯು ಗೀತಕ್ಕ, ಥ್ಯಾಂಕ್ ಯು ಕಿರಣಕ್ಕ, ಥ್ಯಾಂಕ್ ಯು ಇಷ್ಟರವರೆಗೆ ಎಲ್ಲ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು 2 ನಿಮಿಷ ಇದೆ. ಸ್ವಲ್ಪ ಫಾಸ್ಟ್ ಕಮೆಂಟ್ ಹಾಕಿ ಸಹಾಯ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೆ. ಥ್ಯಾಂಕ್ ಯು. ನಾನು ಸಹ ಇನ್ನೊಂದರಲ್ಲಿ ಫಸ್ಟ್ ಕಮೆಂಟ್ ಮಾಡ್ತೀನಿ. ಥ್ಯಾಂಕ್ ಯು ಪಾರಿವಾಳ ಅವರೇ, ಥ್ಯಾಂಕ್ ಯು ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಫಸ್ಟಿಂದ ಲಾಸ್ಟ್ವರೆಗೆಲ್ಲ ಇದ್ದು ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮಿಸ್ಟು ಡಿಡಿ ಗೀತಕ್ಕ, ಥ್ಯಾಂಕ್ ಯು ಗುಡ್ ನೈಟ್ ಆಲ್. ನಾನು ಸಹ ಸ್ವಲ್ಪ ಫಾಸ್ಟ್ ಕಮೆಂಟ್ ಮಾಡ್ತೀನಿ ಓಕೆನಾ. ಓಕೆ, 1 ನಿಮಿಷ ಇದೆ. 1 ನಿಮಿಷ ಕಾಲಾವಕಾಶ ಇದೆ. ಫಾಸ್ಟ್ ಕಮೆಂಟ್ ಮಾಡಿ. ಚಾಟ್ ರೇಟನ್ನು ಜಾಸ್ತಿ ಮಾಡಿಸಿರಬೇಕಾಗಿ ವಿನಂತಿ ನಿಮಗೆಲ್ಲರಿಗೂ. ಥ್ಯಾಂಕ್ ಯು ಪಾರಿವಾಳ ಅವರೇ, ಥ್ಯಾಂಕ್ ಯು ಕಿರಣಕ್ಕ, ಥ್ಯಾಂಕ್ ಯು ಗೀತಕ್ಕ, ಥ್ಯಾಂಕ್ ಯು ಪಾರಿವಾಳ ಅವರೇ, ಥ್ಯಾಂಕ್ ಯು ಗೀತಕ್ಕ, ಥ್ಯಾಂಕ್ ಯು ಕಿರಣಕ್ಕ, ಥ್ಯಾಂಕ್ ಯು ಪ್ರೀತಿಯವರೇ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಬಂದು ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕಿರಣಕ್ಕ, ಥ್ಯಾಂಕ್ ಯು ಪಾರಿವಾಳ ಅವರೇ, ಥ್ಯಾಂಕ್ ಯು ಗೀತಕ್ಕ, ಥ್ಯಾಂಕ್ ಯು ಬಾಯ್ ಪಾರಿವಾಳ, ಥ್ಯಾಂಕ್ ಯು ಬಾಯ್ ಕಿರಣಕ್ಕ, ಥ್ಯಾಂಕ್ ಯು ಬಾಯ್.